ಹೇಗಿದ್ದೀರಾ ಅಂತ ಅನ್ಕೊಳ್ತೇನೆ. ಸ್ವಲ್ಪ ಹೊತ್ತು ಮಾತಾಡಿ ನನ್ ಜೊತೆ, ಬನ್ನಿ ಬನ್ನಿ. ಎಲ್ಲಿ ಹೋದ್ರು ಮಾರೆ ಎಲ್ಲರೂ ಸಹ? ಬನ್ನಿ ಮಾರೆ, ಸ್ವಲ್ಪ ಹೊತ್ತು ಮಾತಾಡಿ. ಹೆಲೋ, ಹಾಯ್, ನಮಸ್ಕಾರ. ಯಾರಿದು? ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದದಕ್ಕೆ. ಯಾರ್ ಮರಿದು? ಮೆಸೇಜ್ ಕೂಡ ಹಾಕ್ತಾ ಇಲ್ಲ. ಬಂದು ಓಡುದಾ? ಯಾರಿದು? ಲೈಕ್ ಡನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರಂತ ಹೇಳ್ಬೋದಾ? ಮೆಸೇಜ್ ನ ಮಾಡ್ತಾ ಹೋಗಿ, ಮಾತಾಡಿ ಸ್ವಲ್ಪ ಹೊತ್ತು. ಯಾರಿದು ಹೈಡಲ್ಲಿರುವವರು? ಲೈಕ್ ಕೊಟ್ಟು ಓಡಿ ಹೋದದ್ದು ಯಾರಿದು? ಗೊತ್ತಾಗ್ತಾ ಇಲ್ಲ ಅಲ್ಲ. ಯಾರಿದ್ದೀರಾ ಲೈವ್ ಅಲ್ಲಿ? ಪ್ಲೀಸ್ ಮಾತಾಡಿ, ಮೆಸೇಜ್ ಮಾಡ್ತಾ ಹೋಗಿ, ಹಾಗೆ ಲೈಕ್ ಕೊಟ್ಟು ಸುಮ್ನೆ ಆಗ್ಬೇಡಿ. ಯಾರಿದು ಲೈಕ್ ಕೊಟ್ಟು ಹೋದದ್ದು? ಗೊತ್ತಾಗ್ತಾ ಇಲ್ಲಲ್ಲ. ಯಾರಿದು ಲೈವ್ಗೆ ಬಂದಿದ್ದೀರಾ? ಪ್ಲೀಸ್ ಮಾತಾಡಿ, ಬೇಗ ಬೇಗ ಮಾತಾಡ್ಬೇಕು. ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಹಲೋ, ನಮಸ್ಕಾರ. ಲೈವ್‌ಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಖುಷಿಯಿಂದ ಲೈಕ್‌ನ ಕೊಡಿ, ಮಾತಾಡ್ತಾ ಹೋಗಿ ಅಲ್ಲ. ಯಾಕೆ 3 ಜನ ಕಾಣಿಸ್ತಾ ಇದ್ದೀರಾ ನನ್ಗೆ? ಬೇಗ ಬೇಗ ಮಾತಾಡಿ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಕೊಡಿ. ಹೇಯ್ ಸಂಪತಣ್ಣ ಬಂದ್ರು, ಥ್ಯಾಂಕ್ ಯು ಸೋ ಮಚ್. ಸ್ವಪ್ನ ಸುಂದರಿ ಇದ್ದಾನೆ ಸಮಸ ಸ್ವಪ್ನ ಸುಂದರಿನ ದಾಲ ಇಜ್ಜಿ ಏತು ಪೊರ್ತೊಳಿಂಚಿ ಕಾತುಂದಿಲ್ಲ ಒಂಜಿ ಜನ ಇಜ್ಜೆರ್ ಅವ್ವೆ ಒಂಜಿ ಲೈಕ್ ಆತನ ಲೈಕ್ ಕೊರ್ಲೆ ಬೇಗ ಬೇಗ ಸಂಪತಣ್ಣ. 3 ಜನ ಇನ್ನು ಇಬ್ರು ಹೈಡಲ್ ಇದ್ದಾರೆ. ಯಾರಂತ ಹೇಳಿ ಗೊತ್ತಾಗ್ತಾ ಇಲ್ಲ ಮಾರೆ. ಲೈಕ್ ಕೊಟ್ಟು ಓಡಿ ಹೋಗುದಾ? ಎಂತ ಜನಗಳು ಮಾರೆ. ಶ್ಯೆ. ಈಗ ಸಂಪದಣ್ಣ ವಿಶೇಷ ಮತ್ತ ಥ್ಯಾಂಕ್ ಯು ಸೋ ಮಚ್ ಅವಯ್ಯನ್ನ ಲೈವ್‌ಗೆ ಬತ್ತಾರತ. ಎಕ್ಕಡೆ 2-3 ಜನ ಲೆತ್ತಿತ್ತೆ ಏರ್ಲ ಇಜ್ಜೆರ್ ಸುದ್ದಿಜ್ಜಿ ಮಾರ್ರೆ. ಓಲ್ ಪೋತೆರಿನ್ಲ ಗೊತ್ತಿಜ್ಜಿ. ಎಲ್ಲಿ ಹೋಗಿದ್ದಾರೆ? ಬೊಕ ವಿಶೇಷ ಮತ ಸಂಪತಣ್ಣ ದಾದಾ ಸ್ಪೆಷಲ್ ಮಲ್ತಿದ್ದಾರೆ ಒಣಸ್ ಮಾಡ್ತಾರಾ? थोड़ा वेट करो थोड़ा वेट नहीं करो ಎಂಕಾ ಒಂದು ವೇಟ್ ಒಂದು ಪರಗ ಏತ್ ವೇಟ್ ಮಲ್ಪುನ್ ಮಾರೆ ಏತ್ ವೇಟ್ ಮನ್ಪುನ್ ಏತ್ ಇತ್ತೆ ತೊದಲ್ಲ ಸ್ಟಾರ್ಟ್ ಆದ್ ನಿಂಕ್ ಪಾತಿರಂದೆ ಬಾಯ್ ಪುರ ತೊದಲ್ ಸ್ಟಾರ್ಟ್ ಆದ್. ಮತ್ತೆ ಹೈಡಲ್ ಇದ್ದೀರಿ, ಯಾರಿದು ಹೈಡಲ್ ಇರುವವರು? ಬೇಗ ಬೇಗ ಮೆಸೇಜ್ ಮಾಡ್ಬೇಕು. 2 ಲೈಕ್ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹೈಡಲ್ ಇದ್ದು ನನ್ನ ವಾಯ್ಸ್ ನ ಕೇಳ್ತಿರೋರು ಯಾರಪ್ಪ ಇದು? ಬೇಗ ಮೆಸೇಜ್ ಮಾಡಿ ನೋಡುವ. ಅಥವಾ ನಿಮ್ಮ ನನ್ಗೆ ಮೆಸೇಜ್ ಬರ್ತಾ ಇಲ್ಲ, ಶೋ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಏನಂದ್ರೆ ನನ್ನ ರೀಸೆಂಟ್ ವಿಡಿಯೋಗೆ ಹೋಗಿ ಕಮೆಂಟ್ ನ ಹಾಕಿ ಅಂಡ್ ಆವಾಗ ನಿಮ್ಗೆ ನಾನು ಸ್ಟ್ಯಾಂಡರ್ಡ್ ಬ್ಲೂ ನ ಕೊಡ್ತೇನೆ, ಮತ್ತೆ ನೀವು ನನ್ನ ಜೊತೆ ಮಾತಾಡ್ಬೋದು. ಇಲ್ಲಾಂದ್ರೆ ನೀವು ನನ್ನ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೂರ್ ಬತ್ತೆ ದೂರ ಈರ್ ದೂರ ಬೋಪುನು ಈರು ದೂರ పోపును ಏರ್ಲ ಇಜ್ಜೆರ್ ಮುಲು ಮೇರು ಉದಯಣ್ಣ ದೂರ ಪೋಯಿರು ಮಾರೆ. ಉದಯಣ್ಣೆಲ್ಲ ಇಜ್ಜೆರ್, ಶರು ಸಿಸ್ಟರ್ ಇಜ್ಜೆರ್, ಯಾರು ಇಲ್ಲ. ಜೀತಣ್ಣ ಅವೆಡ್ದುಂಬ್ ಇಜ್ಜೆರ್. ಎಂತ ಅವಸ್ಥೆ! ನಾನು ಮಾತ್ರ ಕತ್ತಲಲ್ಲಿ ಲೈವ್ ಮಾಡ್ತಾ ಇದ್ದೇನೆ ಮಾರೆ, ಅವಸ್ಥೆ. ಶ್ಯೆ. ಆಶಾ ಕನ್ನಡ ಬ್ಲಾಗ್ಸ್ ಅವರು ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಆಶಾ ಅವ್ರೆ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೇಗಿದ್ದೀರಾ? ಎಂತ ಸ್ಪೆಷಲ್ ಮಾಡಿದ್ದೀರಾ ಸಿಸ್ಟರ್? ಕಾಫಿ ಆಗಿದೆ, ನಿಮ್ದಾಯ್ತಾ? ಕಾಫಿ ಇಲ್ಲಮ್ಮ, ನಾವು ಟೀ. ನೀವು ಕಾಫಿ ಕುಡಿಯುವುದಾ? ಎಂತ ತಿಂದ್ರಿ ಮತ್ತೆ? ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ಫಸ್ಟ್ ಟೈಮ್ ಅಲ್ವಾ ನನ್ನ ಲೈವ್ಗೆ ಬರ್ತಿರೋದು ನೀವು? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈವ್ ಇದ್ರೆ ಪ್ಲೀಸ್ ನನ್ನ ರೀಸೆಂಟ್ ವಿಡಿಯೋಗೆ ಉಂಟಲ್ಲ ಕಮೆಂಟ್ ಮಾಡಿ ಆಯ್ತಾ, ಮತ್ತೆ ನಾನು ಬರ್ತೇನೆ. ಹಾಗೆ ಮಾಡಿ ಬರ್ತೇನೆ ನಾನು. ಸೂಪರ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪವಿ ಪಲ್ಲವಿ ಅವರು ಹಾಯ್ ಅಂತ ಹೇಳ್ತಿದ್ರೆ. ಸಿಸಿ ಬಾಬಾ ಪಣಂದುಲೆರು ಹಾಯ್ ಸಿಸಿಮಾ ಇಂಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬತ್ತಿನೈಕ್ ಇಂಚ ನೆಂಕ್ ಸಪೋರ್ಟ್ ಮಾಡ್ತೊಂದು ಇಪ್ಪುಲೆ ಅಪ್ಪಗಪ್ಪಗ ಲೈವ್ ಇಪ್ಪುಂಡು. ಇರೇನ ಕೋರಿ ಫಾರ್ಮ್ ಬಾರಿ ಲಾಯ್ಕ್ ಉಂಡು, ಬಾರಿ ಶೋಕ್ ಆತುಂಡು. ಅಂಚೆನೆ ತರ್ಕಾರಿದ ಪೂರ ಪಾಡ್ದರತ ಅವಲ ಬಾರಿ ಶೋಕ್ ಆತನೆ. ನಾನು ವಿಡಿಯೋ ಪೂರ ತುಯ್ಯೆ ಬೊಕ ವಿಶೇಷ ಮತ್ತ ಪವಿಸಿ ಎಂತೊಲ್ಲರು ಬೊಕ ಆಯ್ತಾ ಹೋದ್ರಾ? ಒಬ್ಬರಿದ್ದಾರೆ ಮರೆ, ಯಾರಿದ್ದು ಒಬ್ಬರು? 3 ಲೈಕ್ ಬಂದಿದೆ ಈಗ. ಸಂಪು ಹಾಯ್ ಅಂತ ಹೇಳ್ತಿದ್ದಾರೆ ಪವಿ ಸಿಸ್ಟರ್. ಯಾನ್ ಸೂಪರ್ ಪಂಡ್ ನಮ್ಮ ಪವಿ ಸಿಸ್ಟರ್ ಪಣಂದುಲೆರು. ನೆಟ್ವರ್ಕ್ ಇಜ್ಜಿ ಸಿಸ್ ಯಾರಿಗೆ? ನನ್ಗ? ನನ್ನದು ನೆಟ್ವರ್ಕ್ ಇಲ್ವಾ? ಹಾಗಾಗಿ ನನ್ಗೆ ಯಾರು ಸಹ ಕಾಣಿಸ್ತಿಲ್ವಾ, ಎಂತ ಕತೆ ಗೊತ್ತಿಲ್ಲ. ಯಾರದು ಮೆಸೇಜ್ ಬರ್ತಿಲ್ವಾ ಎಂತದ ಗೊತ್ತಿಲ್ಲ. ದಾದ ಬಂದು ಗೊತ್ತುಜ್ಜಿಗೆ ಅಂದೆ ದಾನೆ ಇರು ಲೈವ್ ಮನ್ಪುಜರು ಸಿಸ್ ಇರೇಗ ಅವ ಏರ್ಟೆಲ್ ತಗಲ ಅಂಚೆನೆ ಕುಟ್ಟೆ ನೆಟ್ವರ್ಕ್ ಮಾರೆ ಎಂಕಲ ಅಂಚೆನೆ ಅವೇ ಆಪುನೆ ಇಜ್ಜಿ ಬಾರಿ ಬಂಗ ಐತೆ ದಾನೆ ಪುಣ್ಯ ಇನಿ ಲೈವ್ ಮಂತದೆ. ಎಲ್ಲಿದ್ದಾರೆ? ಮಾತಾಡಿ ಇರ್ನವು ಏರ್ಟೆಲಾ? ಎನ್ನ ಏರ್ಟೆಲ್ ನೆಟ್ವರ್ಕ್ ಹೌದಾ ಅಲ್ಲ ಪ್ರಯೋಜನ ಇಜ್ಜಿ ಮಾತ್ರ ಒಲೈಡಂತೂ ತಿಕ್ಕುನೆ ಇಜ್ಜಾವೆ ಬೇಜಾರ್ ಅದು ಗೊತ್ತು ನಂಗೆ. ನೆಟ್ವರ್ಕ್ ಇಜ್ಜಿ ವಾಚ್ ತಿಕ್ಕುಜಿ ಐಕ್ ಲೈವ್ ಕಮ್ಮಿ ಮಲ್ದೆ
ಅವಂದು ನಿಜವಾದ್ಲ ಅಂದು ಪವಿ ಸಿಸ್ಟರ್. ಒಂದು ಪೊಕ್ಕಡೆ ಜನ ದಾತಿ ಕೂತುಂಡೆ ಒಂಜಿ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅವೇ ಪುನವೇ ಲೈವ್ ಎಂಕ ಅವೇನ್ ತೂತೂದೆ ಸಾಕತ್ತನೆ ನಾನು ಅವಕ್ಕೋಸ್ಕರ ಎಲ್ಲ ಲೈವ್ ಪೂರ ಕೈದ್ ಮಂತದೆ ಖಾಲಿ ವಿಡಿಯೋಸ್ ಪಡೋನ್ ಕುಲ್ಲುನು. ಆಶಾ ಅವ್ರೆ ಮತ್ತೆ ವಿಶೇಷ, ಮತ್ತೆ ಎಂತ ಸ್ಪೆಷಲ್ ಮಾಡಿದೀರಾ? ಫಸ್ಟ್ಗೆ ಶೋ ಕುತ್ತಿಕೊಂಡಿತ್ತು ನಂದೆ ಅವಂಚನೆ ಎಂಕಲ್ ಅಂಚನೆ ಲಾಯ್ಕ ಒಂದಿತ್ತು ನಿತ್ತೆ ನನಗ ಗೊತ್ತಜಿ ಅಕಲ್ ಪಾತಿರ್ವೇರು ಆಂಡೆ ತೆಂಕ್ ಜನಲ ಇಜ್ಜಿರತ್ತ ಕಮ್ಮಿ ಆತ ಜನ ಇಜ್ಜಿರ್ ನಮಕ್ ಯಾನ್ ಲೈವ್ ಲ ಮಲ್ಪುಜತ ಬೊಕ ಏರ್ನ ಲೈವ್ ಲ ಪೋಪುನ ಇಜ್ಜೇನು ಅಂಚದ್ ಜನಲ ಇಜ್ಜಿರ್ ಮಲ್ಲ ಇಜ್ಜಿ ಬತ್ತಿನಕಲ್ ಪಾತಿರ್ ನಾತೆ ಬುಕ್ಕದಾಲ ಇಜ್ಜಿ ಇರಿಗೆನ್ನ ವಯಸ್ಕೇನುಡೆ ಪವ್ಯಕ್ಕ ಇತ್ತೆ ಪೊಕ್ಕಡೆ ಅಂದ್ ನೆಟ್ ರೀಚಾರ್ಜ್ ಮಲ್ತ್ ಇಜ್ಜಂಡಲ್ಲ ವೇಸ್ಟ್ ನಿಜ. ಯಾನ್ ಮಧ್ಯಾಹ್ನ ಮಲ್ತಿನಿ ಅವೆ ಎಂಕ್ ಒಂಚೂರು ಉಂದೆಕ್ ಅಪ್ಲೋಡ ಬೇತೆ ಒಂದೆತ ಪಾಡ್ಡೆ ಕಿತ್ತುಂಡು ಪೋಸ್ಟ್ ಅವೆಗೋಸ್ಕರ ಉಂದೆಟತ್ ಅವು ಕೂಡ ಇನ್ಸ್ಟಾಡ್ ಐಕ್ ಪಾಡ್ನಿ ರೀಚಾರ್ಜ್ ಉಂದು ಪೊಕ್ಕಡೆ ವೇಸ್ಟ್ ಆಂಡ್ ಎಂಕ್ಲ ಅಂಚನೆ ಆತುಂಡು ಜನ ಇಜ್ಜಿರ್ ಅವ್ವೆ ಪವಿ ಸಿಸ್ಟರ್ ಪೊಕ್ಕಡೆ ಅವು ಏನೇ ಗೊತ್ತುಂಡು ಬೊಕೊಂಜಿ ಏನ ಪಂಡ ಕೆಲವರು ಪೂರ 24 ಗಂಟೆ ಲೈವ್ ಮಲ್ತೊಂದಿಪ್ಪೆರ್ ನಮಕ್ ಅನ್ಸ ಆಪುಂಡ ಇಜ್ಜಿ ತಾನೆ ಅಂಚದ್ ಪೂರಕ್ಕೆಲ್ಲ ಅಲ್ಪನೆ ನೇಲೊಂದಿಪ್ಪೆರ್ ಒಂತೆ ಒಂತೆಕ್ಕೇನುಂಡು ಅಂದೆ ಮಂತ್‌ಗ್ 1,000 ಪಾಡುವೆ ಅವುಲ್ಲ ಯಾವ್ಜಿ ಯಬ್ಬಾ ದೇವೆರೆ ಪವಿ ಸಿಸ್ಟರ್ ಎಂಚಿನೆ ಯಾನ್ ಆತ್ಮತ ರೀಚಾರ್ಜ್ ಮನ್ಪುಜಿ ಎನ್ನ ಆತ್ಮತ ಇಜ್ಜಿ ರೀಚಾರ್ಜ್ ಎನ್ನ ವರನ್ನೇ ರೀಚಾರ್ಜ್ ಮನ್ಪುನು ಏ ಮಾಲಶ್ರೀ ಓಲ್ಲರ್ ಮಾರ್ರೆ ಕೇಳಂದುಲ್ಲೇರ್ ನಮ್ಮ ಸಂಪತಣ್ಣೆ ಬತ್ತಿರ್ ಬತ್ತಿರ್ ನಮಕ್ ಏರ್ನ ಲೈವ್‌ಗ್ ಪೋಯೆರೆಗ್ಲ ಟೈಮ್ ಆಪುಜಿ ಅವ್ಲಂದ್ ಅಕ್ಕಲ್ಲ ಬರ್ಪುಜೆರ್ ನಮಲ್ಲ ಪೂರ ಟೈಮ್ ಆಪುಜಿ ಮತ್ತೆ ಯಾರ ಬಂದ್ರು ಮಾರೆ ಲೈವ್‌ಗೆ ವಿಡಿಯೋ ತೂಪೆ ಆತೆ ಅವ್ವೆ ವಿಡಿಯೋನೆ ತೂಪಿನ್ ಬಕದಾಲೆ ಜೈಟ್ ನಮ್ಮ WH ಕಂಪ್ಲೀಟ್ ಮಲ್ಪೊಡು ಇಜ್ಜಂಡ ಸಾಧ್ಯ ಇಜ್ಜಿ ಸಂಪು ಅಂತ ನಮ್ಮ ಪವಿ ಸಿಸ್ಟರ್ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಬ್ರು ಯಾರೋ ಇದ್ದಾರಾಯ್ತಾ ಹೈಡಲ್ಲಿ ಬಂದು ಬಂದು ಹೋಗ್ತಾ ಇದ್ದಾರೆ ಯಾರಂತ ಹೇಳಿ ಗೊತ್ತಾಗ್ತಾ ಇಲ್ಲ ನನ್ಗೆ. ಸಂಪು ಬೊಕ ದಾನ್ವರಿ ಅಂತ ಹೇಳ್ತಿದ್ದಾರೆ ಸಾಂಡೆ ಕೇಳೊಂದುಲ್ಲೆರ್ ಎರ್ನ ಎನ್ನನೆ ಎನ್ನಾತುಂಡು ಸಿಸ್ಟರ್ ಇರ್ನಾಡೆ ನನ್ನ ಉಗ್ಗ ಮಲ್ಪುನು ಒಣೆ ಸಲ್ಪುನು ಎಂಚ ಉಲ್ಲರು ಯಾನ್ ಸೂಪರ್ ಡೂಪರ್ ಸಂಪತಣ್ಣ ಇರಕ್ ಎಂಚ ಉಲ್ಲರು ಕೇಳೊಂದುಲ್ಲೆರ್ ಪವಿ ಸಿಸ್ಟರ್ ಏರ್ಲ ಇಜ್ಜಿರ್ಲ ಇವಿಡ್ ಪೊಕ್ಕಡೆ ಇಜ್ಜಿನೆಲ್ಲ ಆನ್ ಮಲ್ತ್ ದೀಪುನ ಆತೆ ಬುಕದಾಲ ಇಜ್ಜಿ ಒಂತೆ ಜನ ಪಾತಿರ್ವೆರ್ ಮಧ್ಯಾಹ್ನ ಲಂಚನೆ ಜಗ್ಗಣ್ಣೆ ಬತ್ತೆರ್ ಉದಯಣ್ಣ ಬತ್ತೆರ್ ಬುಕ ಹರ್ಷಿತ್ ಕ್ರಿಯೇಷನ್ಸ್ ಆರ್ ಬತ್ತೆರ್ ಅವಣ್ಣೆ ಬುಕ ಏರ್ಲ ಇಜ್ಜಿರ್ ಬುಕ ಏರ್ ಬತ್ತೆರ್ ಬುಕ ಏರ್ಲ ಇಜ್ಜಿರ್ ಇತ್ತೆ ಒಂಜಿ ಮೇರ ಆಶಾ ಪೊಸತ್ ಬೊಕ ಏರ್ಲ ಇಜ್ಜಿರ್ ಲೈವ್ಡ್ ಯಾನ್ ಎರ್ನ ಲೈವ್‌ಗ್ಲ ಪೋಪುಜಿ ಅಂಚಾರು ಜನ ಇಜ್ಜಿರ್ ಕುಕ್ಕುಡು ಉಂಡರೆ ಮಾಲಶ್ರೀ ಅಕ್ಕ ಪಣಂದುಲ್ಲೆರ್ ನಮ್ಮ ಸಂಪತಣ್ಣೆ ಒಡೆ ಕುಕ್ಕುಡು ಉಣ್ಪುನು ಕುಕ್ಕಿಜ್ಜತ್ತೆ ಒಲ್ತು ಅಯ್ಯೋ ದೇವ ಕುಕ್ಕು ಒಲ್ತಿಯೇ ಸಂಪತಣ್ಣ ಅತ್ ಒಂಜೇರ ಬತ್ತದ ಲೈಕ್ ಕೊರ್ದಾಂಡಲ ಪೋಯೆರ್ ಆತೆ ಬೊಕ ಜಾಸ್ತಿ ಇಜ್ಜಿ ಏರ್ಲ ಪಾತೆರೋಂದಿಪ್ಪುಡು ಅಪ್ಪಗಂಡಲ ಖುಷಿ ಆಪುಂಡು ಉಂದು ರಡ್ಡ್ ಮೂಜಿ ಜನ ಬತ್ತುಂಡ ದಾಲ ಇಜ್ಜಿ ಅಜ್ಜಿ ಪನ್ಪಿನಿ ಅಂಚನಾ ಯಾನ್ ಬೇತೆ ಬಂದಿನಿ ಬುಕ ದಾದಾಪುರ ಮಲ್ತೊಂದುಲ್ಲೆರ್ ದಾದಾಪುರ ಸ್ಪೆಷಲ್ ಮಲ್ತುದರಿನಿ ಏರ್ಲ ಇಜ್ಜಿರ್ ಮಾರೆ ಬ್ಲಾಂಕ್ ಲೈವ್ ಗಂತೂ ಬರ್ಪುನೆ ಇಜ್ಜಿ ಇತ್ತೆ ನನ್ನ ಫೇಸ್ ಲೈವ್ ಸ್ಟಾರ್ಟ್ ಮನ್ಪುನ ಎಡ್ಡೆ ಅಂತ ತೋಜುಂಡು ಅಂಡ್ ಎಂಕ್ ಪೋಡ್ಗೆ ಆಪುಂಡು ಫೇಸ್ ಲೈವ್ ಮನ್ಪರೆಗ್ ಇಜ್ಜಂಡ ಮಲ್ತುದುವೆ ಇತ್ತೆ ಏತ್ ಪೊರ್ತುಲ ಇಜ್ಜಿ ರಡ್ಡ್ ಜನ ಬರ್ಪೇರ್ ಪೋಪೆರ್ ರಡ್ಡ್ ಜನ ಬರ್ಪೇರ್ ಪೋಪೆರ್ ಇತ್ತೆ ತೂವನಗ ಎಂಡಾಯ್ ಬುಕ್ಕುಣತೆ ಸ್ವಲ್ಪ ಜನ ತೋಜ ಉಂಡು ಇಜ್ಜಿಂಡ ಒಂಜಿ 200 ಜನ ತೋಜ ಉಂಡು ಬಟ್ ಮೆಸೇಜ್ ಮಲ್ಪುನು ರಡ್ಡ್ ಜನ ಮಾತ್ರ ಆಂಡ ಪಾಪ ಈರ ಲೈಕ್ ಕೊರ್ದುದ್ಲ ಬಲ್ಪುನಕುಲು ಉಲ್ಲೆರತ್ತೆ ಏರಂದ್ ಗೊತ್ತಾಯ್ಜಿ ಅವು
ಪಾತಿರ್ಲಿ ಪಾತಿರ್ಲಿ ನಿಖಿಲ್ಯಾಂಡಲ್ಲ ಪಾತಿರ್ಲಿ. ಏನ್ ಆಲ್ ಮೆಸೇಜ್ ಕೊರಿ ಹ್ಯಾಂಡಲ್ ಮೆಸೇಜ್ ಮಸ್ತ್ ಕಮ್ಮಿ ಜನ, ತುಂಬಾ ಕಮ್ಮಿ ಜನ ನಮ್ಮ ಲೈವ್ ಅಲ್ಲಿ. ಬೇಜಾರಿಲ್ಲ ನನ್ಗೆ, ಯಾಕಂದ್ರೆ ಲೈವ್ ಎಲ್ಲ ಅಪರೂಪ ಮಾಡ್ಬೇಕು, ಯಾವಾಗ್ಲೂ ಸಹ ಲೈವ್ ಅಲ್ಲಿ ನೇತಾಡುದಿಲ್ಲ ನಾನು, ನನಗದು ಇಷ್ಟ ಸಹ ಇಲ್ಲ. പവിയൊക്കെ ಮಾತ್ರ ಇತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಆಂಡಿ ಜಿನ್ನಾರ್ ಪಾತ್ರೆ ಕುಲ್ವೇರು ಇತ್ತೆ ಏರ್ ಮಾರಿಂದು ಎನ್ನ ವಯಸ್ಸಿನ ಕೇನೊಂದು ಕುಲ್ದಿನ್ ಸಂಪತಣ್ಣನ ಏರುಂದು ಗೊತ್ತಾಪುಜಿ ಪೊಕ್ಕಡೆ ಒಂದಿನ ಅಪ್ಲೋಡ್ ಅನ್ಕುಲ ಕಲೇಜ್. ಯಾರಿದು ಮಾತಾಡಿ ಬೇಗ ಬೇಗ ಮಾತಾಡಿ, ನಾನಿಲ್ಲಾಂದ್ರೆ ಲೈವ್ ಎಂಡ್ ಮಾಡಿ ಸುಮ್ಮನೆ ಕುತ್ಕೊಳ್ತೇನೆ. ನನ್ಗೆ ಲೈವ್ ಮಾಡ್ಲಿಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಆಯ್ತಾ, ಯಾಕಂದ್ರೆ ಜನ ಇಲ್ಲ ಅಂತ ಅಲ್ಲ, ಇಲ್ಲಾಂದ್ರೂ ಸಹ ಇಷ್ಟ ಇಲ್ಲ, ಎಂತ ಮಾತಾಡುದಂತ ಆಗ್ತದೆ ಸುಮ್ಮನೆ. ಸಂಪತಂಡೆ ದಾನಿ ಮನ್ಪಂದೆ ಕುಲೋನ್ ತೂಪುನ್ ಗೊತ್ತಾಜಿ ಈತ್ ಮೆಸೇಜ್ ಬರ್ತನ ಮಾರೆ. ಅತ್ತ ನೆಟ್ವರ್ಕ್ ಇಶ್ಯೂಡ್ ಮೆಸೇಜ್ ಬರ್ಪುಜ ದಾದ ಕತೆನ ದಾದ ವಿಷಯನ ಗೊತ್ತು. ಸ್ಮ್ಯಾಶ್ ಪ್ರೀತು ಬ್ಲಾಗ್ಸ್ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಪ್ರೀತು ಅವರೇ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ವೆಲ್ಕಮ್ ಟು ಮೈ ಲೈವ್. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ನ ಕೊಡಿ. ಚಾನಲ್ ಇದ್ರೆ ನಿಮ್ದು ಒಂದು ಕಮೆಂಟ್ ನ ಮಾಡಿಡಿ ನನ್ಗೆ ರೀಸೆಂಟ್ ವಿಡಿಯೋಗೆ, ಸೊ ನಾನ್ ಕೂಡ ನಿಮ್ಗೆ ಕನೆಕ್ಟ್ ಆಗ್ತೇನೆ, ಓಕೆನಾ? कैसे हो? मैं ठीक हूँ, आप कैसे हो? ಹಿಂದಿಯೇ ಮಾರೆ ಒಂದು ಶೇ, ಯಾನು ತುಳುತಕ್ಕಲ್ದಾನೆ ಬಂದೆನ್ನಿ ಮಲ್ಲೆಜಿ ಪಾಪ ಬತ್ತೇರತ. ಬುಕ್ಕ ವಿಶೇಷ ವಿಶೇಷ ನಿಕ್ಕಲ್ನ ಬರ ಏ ಒಂದು ಹಿಂದಿ ಅತ್ತು, ಯಾನ್ ಹಿಂದಿ ಬಂದೆಂದಿನ ಬುಕ್ಕ ವಿಶೇಷ ನಿಕ್ಕಲ್ನೇ ಪನ್ನೋಡು ನಮ್ಮನ ದಾಲ ಇಜ್ಜಿ 3 ಜನ ಬಂದಿದ್ದೀರಿ, ಪ್ಲೀಸ್ ಮೆಸೇಜ್ ಮಾಡಿ ನೋಡುವ. ಇಲ್ಲಂದ್ರೆ ಈಗ ಕೋಲ್ ತಕೊಂಡು ಬರ್ಬೇಕಾಗ್ತದೆ ನಾನು. ಥ್ಯಾಂಕ್ ಯು ಸೋ ಮಚ್, ನನ್ನ ಲೈವ್ಗೆ 4 ಜನ ಬಂದ್ರು ಮಾರೆ, ಬಾರಿ ಖುಷಿ ಆಗ್ತಾ ಉಂಟು, ಖುಷಿ ಖುಷಿ. ದಾದ ಮಗವು ಏನವು ಸೌಂಡ್ ಬಾಕಿಲ್ದ? ಓ ಆಲ್ ಇನ್ ಒನ್ ಎಂಕ್ಲು ಆಲ್ ಇನ್ ಒನ್ ನಿಖಲ್ನ ಚಾನಲ್ ಏ ಈರ್ ಪ್ರೀತು ಒಲ್ಪದಾರ್ ಪಣ್ಣಗೆ. ಸುಂದರಣ್ಣ ಅವ್ರು ಬಂದ್ರು, ಥ್ಯಾಂಕ್ ಯು ಸೋ ಮಚ್ ಸುಂದರಣ್ಣ. ಏನ್ ಸೊಲ್ಬಗ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬತ್ತಿನೈಕ್. ಹಾಯ್ ಲವ್ಲಿ ಮುದ್ದು ತಂಗಿ ಏನ್ ಸೋಲ್ಲರ್ ಪಣಂದುಲೆರು ನಮ್ಮ ಸೂಪರ್ ಡೂಪರ್ ಅದುಲ್ಲ ಈರೇನ್ ಸೋಲ್ಲರು ಯಾನುಡತ್ ಈತ್ ಪೊರ್ತು ಕಾಯ್ತೀನ್ ಮಾರೆ ಎಲ್ಲ ಬರ್ಪುಜೇರಿ ಎಂಡ ಮಲ್ಪೊಡು ಬಂದೆ ನೀನ್ 5 ಜನ ಬತ್ತೀರ್, ಬಾರಿ ಖುಷಿ ಆವೊಂದುಂಡು. ಇತ್ತೆ ಜೋಶ್ ಬತ್ಪುಂತುಲೆ ತೆಂಕ್. ಪ್ಲೀಸ್ ಲೈಕ್ ಕೊರ್ತು ಜೇಡ, ಪ್ಲೀಸ್ ಲೈಕ್ ಕೊರ್ಲೆ ಅಂಚನೆ ಸಪೋರ್ಟ್ ಮಲ್ಪ್ಲೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪ್ರೀತು ಉಡುಪಿ ಅವರ? ಉಡುಪಿದಾರ ಈರ್? ಓ ಯಾನ್ ತೂತುಜಿ ಮಾರೆ ಈರೆಂಕ್ ಕಮೆಂಟ್ ಮಲ್ತದಿಲ್ಲ ತುಕ ತೂಕ ಏರಿಂದು ನಮ್ಮ ಬ್ಲಾಂಕ್ ಲೈವ್ ಅವೇ ದಾಲೆನೊಚ್ಚಿ ಪಂಡ ಎಂಕ್ಲೆಗ್ ಫೇಸ್ ಲೈವ್ ಪುರ ಅಂತೆ ಬಂಗ ಪುಣಂಚ
ಕಾಫಿ ಆಂಡ ತಂಗಿ ಕಾಫಿ ಆತಂಡ್ ಕಾಫಿ ಎತ್ತ ಡೀಪ್ ಅರ್ತೆಯನ್ ಇರ್ನಾಡಿ ಸುಂದರಣ್ಣ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ಗೆ ಬತ್ತದ ಬಾರಿ ಖುಷಿ ಆಂಡ್ ಅಂಚನೆ ಲೈಕ್ ಕೊರ್ತಿಜಡ ಪ್ಲೀಸ್ ಲೈಕ್ ಅನ್ ಕೊರ್ಲೆ ಪ್ರೀತು ಬೊಕ್ಕ ದಾದ ಮಲ್ಪು ನೀರು ವಣಸ್ಪುರ ಮಲ್ತಾರ ಸುಂದರಣ್ಣ ದಾದ ಸ್ಪೆಷಲ್ ಇನಿ ಅರೆ ತೆಲ್ಪುನ್ ದಾದತ್ತ ತೆಲ್ಪುನ್ ಮಾರೆ ಬತ್ತದ ಸುಂದರಣ್ಣ ಬೊಕ್ಕ ಲೈಕ್ ಡನ್ ಎನ್ನ ಮುದ್ದು ತಂಗಿಗ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸುಂದರಣ್ಣ ಆನಂದಣ್ಣ ಬಂದ್ರು ಹಾಯ್ ಆನಂದಣ್ಣ ಇನ್ಸೋಲರ್ಬೇಕಾ ಉಡುಪಿ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ಗೆ ಬತ್ತಿನೈಕ್ ವೆಲ್ಕಮ್ ಟು ಮೈ ಲೈವ್ ಲೈಕ್ ಕೊರ್ತಿಜಡ ಪ್ಲೀಸ್ ಲೈಕ್ ಅನ್ ಕೊರ್ಲೆ ಪ್ರೀತು ಪಣಂದುಲೇರು ಯಾನ್ ಡಿಪ್ಲೊಮೊ ಪಣಂದುಲೇರು ಅಂದೆ ಓಕೆ ಓಕೆ ಸರಿ ಸರಿ ಇರ ಚಾನಲ್ ಇತ್ತನ ಪ್ಲೀಸ್ ಎಂಕ್ ಅವಳು ಕಮೆಂಟ್ ಮಂತದಿಲ್ಲ ಬುಕ್ ಏನ್ ಕನೆಕ್ಟ್ ಅಪ್ಪೆ ಓಕೆನಾ ಬ್ಲಾಂಕ್ ಲೈವ್ಗ್ಲ ಸಪೋರ್ಟ್ ಮಂತ್ರಿ ಜನ ಬರ್ಪಿರ್ ಮಾರೆ ಬೊಕ್ಕದಾದ ಒಂಜಿಕೆ ಸಬ್ಸ್ಕ್ರೈಬರ್ ಇಜ್ಜರಲ್ಲ ವೇಸ್ಟ್ಗೆ ಅಕಲ್ದಲ್ಲ ಪ್ರೈಜರ್ ಇಜ್ಜೇರ್ ಮಾರೆ ಪುಕ್ಕಡೆ ಸಬ್ ಮಲ್ಪುನ್ ಸತ್ತಾಪ್ ಯಾರಿದ್ದು 6 ಜನ ಬಂದಿದ್ದೀರಿ ಪ್ಲೀಸ್ ಒಂದು ಲೈಕ್ ನ ಕೊಟ್ಟು ಸಪೋರ್ಟ್ ನ ಮಾಡ್ತೇರಿ ಯಾಕೆ ನಗು ಪ್ರೀತು ತೆಲ್ಪುನ್ ಮಾರೆ ಅನಂದಣ್ಣ ಬುಕ್ಕ ದಾದ ಸ್ಪೆಷಲ್ ಮಲ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವಿ ಸಿಸ್ಟರ್ ಬತ್ತಿತ್ತೇರು ಬುಕ್ಕ ಪೋಯೇರು ನಗ್ಗು ಮೊಗದಿಂದ ಪ್ರೀತು ಅವರು ನಗ್ತಾ ಇದ್ದಾರೆ ಯಾನ್ ಉಲ್ಲೆ ಅಂತ ಸಂಪತಣ್ಣ ಹೇಳ್ತಿದ್ದಾರೆ ಅತ್ತು ಮಾರಿ ಇರ್ ಬಾಯಿ ಮುಚ್ಚೊಂದು ದಿನತ್ತ ಈತ್ ನೆಟೆ ಪೊಕ್ಕಡಿಜ್ನಲ್ಲ ಸುಂದರಣ್ಣ ಹೇಳ್ತಿದ್ದಾರೆ ನೆಟ್ವರ್ಕ್ ಪ್ರಾಬ್ಲಮ್ ತಂಗಿ ಪಣಂದುಲ್ಲ ಎರೆಗೆ ಎಂಕ ಇರೆಗ ಎನ್ನನ ಇರೇನನ ಎನ್ನ ನೆಟ್ವರ್ಕ್ ಇನ್ನಿ ಸರಿ ಉಂಡಿಯೇ ಕೂಡ ರೀಚಾರ್ಜ್ ಮಾಡ್ತದೆ ಅನ್ಲಿಮಿಟೆಡ್ 6 ಜನ ಇದ್ದೀರಾ ಲೈವ್ಗೆ ಒಂದು ಲೈಕ್ ನ ಕೊಟ್ಟು ಸಪೋರ್ಟ್ ನ ಮಾಡಿ ಹಾಗೆ ನನ್ ಜೊತೆ ಮಾತಾಡ್ತಾ ಇರಿ ಪ್ರೀತು ಅವರು ಎಂಚಿ ನನ್ನ ಪಣೊಂದುಲೇರಿ ಇಂಕ ಅತ್ತಾಪುಜವೆ ಎಂಚ ಪಣ್ಣೋಡು ಗೊತ್ತಾಪುಜಿ ಫುಲ್ ಬೋರಿಂಗ್ ಉಡುಲ್ಲರ ಅದಾದ ವಿಷಯ ಗೊತ್ತುಜಿ ಸುಂದರಣ್ಣ ಅವ್ರು ಹೇಳ್ತಿದ್ದಾರೆ ಬೊಕ್ಕ ಎನ್ಸ ಉಲ್ಲರ್ ತಂಗಿ ಅಂತ ಹೇಳ್ತಿದ್ದಾರೆ ಯಾನು ಸೂಪರ್ ಡೂಪರ್ ಅದುಲ್ಲೆ ಎಂಚಿನಯ್ಯೆ ಪ್ರೀತು ಇರ್ನ ವಂಡನ ಒಟ್ರಾಶಿ ಪತ್ತನು ಮರೆ ಎಂದೇರಿ ಸುಂದರಣ್ಣ ಆಗಲ್ಲ ಏನಗೆ ವಿಷಯ ಏನಗೆ ಹಲೋ ಅಕ್ಕ ಅಂತ ನಮ್ಮ ಯತೀಶ್ ಅವ್ರು ಬಂದ್ರು ಯತೀಶ್ ಎಂಚೋಲ್ದಿರ್ಬೇಕ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ಗೆ ಬರ್ತೀನೈಕ್ ಆನಂದಣ್ಣ ಪನೊಂದುಲ್ಲೆರ್ ಸ್ಪೆಷಲ್ ದಾಲ ಇಜ್ಜಿ ಜಾತ್ರೆ ಪೋವೊಡು ಲಕ್ಷ ದೀಪೋತ್ಸವಗ್ ಅಂತ ಪಣದ ವಾ ಬಾರಿ ಖುಷಿ ಮಾರೆ ಬಾರಿ ಖುಷಿ ಜನಕ್ ಬಾರಿ ಖುಷಿ ದೀಪೋತ್ಸವ ಪೋಪು ನಿನ್ನ ಜಾಲಿ ಜಾಲಿ ಮಲ್ಪಲೆ ಖುಷಿ ಟಿಪ್ಪುಲೆ ಎಂಚಿನ ಮರಿ ಈ ಜನ ಕೇಕ್ ಡಾನ್ಸ್ ಫುಲ್ ಸಿಂಬಲ್ಸ್ ಪುರ ಕಡಪುಡು ಉಲ್ಲೆರ್ ಹುಷಾರುಲ್ಲೆ ಅಂದೆ ಎಂಚ ಉಲ್ಲರು ಎಂಕಲ ಸೂಪರ್ ಡೂಪರ್ ಅದುಲ್ಲ ಈ ಜನದ ಅದು ಮತ್ತೆ ಕಡಪುಂಡು ಎಂದೇ ಗೊತ್ತಾಪುಜಿ ಮರೆ ಎಂಚಿನ ಮರೆ ಅವು ಮುಂಚಿದ ಏ ಕಾರ ಆಪು ಜಣ್ಣ ಪಣಂದುಲ್ಲೇರ್ ಸಂಪತಣ್ಣ ಹೂವೆ ಮಾರೆ ಬುಕದಾದ ಏನ ಪಾತ್ರೋಡು ಬಕ್ಕ ಪಣಂದುಲ್ಲೇರ್ ಅಯ್ಯೋ ದೇವ್ರೆ ಅಕ್ಕ ಸಾಂಗ್ ಇಲ್ಲ ವಾಯ್ಸ್ ಸುರುಟಿ ಪೋತುನು ಮುಗ್ ಚಳಿಟ್ ಒಡೆಗ್ ಸಾಂಗ್ ನೀ ಪರಿಚಯ ಅವು ಉಂಡತ ಅವ ಇಂಕ ಅವಲ ಬರ್ಪುಜಿ ಮರೈತೆ ನೆನಪೋತುನ್ ಪೂರ ಸಾಂಗ್ ಇಲ್ಲ ಇವತ್ತು ಮಾತಾಡೋದು ಮಾತ್ರ ಅಯ್ಯೋ ದೇವ ಯತೀಶ್ ಬ್ರೋ ಮೂಲು ಹೊಸತೇರ ಬೈದಿರ್ತದೆ ಪ್ರೀತುಗೆ ಬೋಡು ಅಕ್ಕ ಪಣಂದುಲ್ಲೇರು ಸಾಂಗ್ ಇಲ್ಲ ತಮ್ಮ ಪ್ರೀತು ಪಣಂದುಲ್ಲೇರು ಮುಂಚಿ ಏರ್ ಜಾಸ್ತಿ ತಿಂಪೇರಿ ಅಗಲೇ 5 ರೂಪಾಯಿಗೆ ಇಂಚಿನಿ ಇರ್ನದಾದ ಚಾಲೆಂಜಾ ಎಬ್ಬ ಎಂಕ ಒಂದು ಯಾನಿಜ್ಜಿ ಸುಂದರಣ್ಣ ಹೇಳ್ತಿದ್ದಾರೆ ಎಂಕ್ ನೆಟ್ವರ್ಕ್ ಇಜ್ಜಿ ದೇವರೇ ಪಣಂದುಲ್ಲೇರು ಅಂದೆ ದೇವರೇ ಮಲ್ಲಿಜಿ ಈ ತಾಂಡಲ್ಲ ಸಪೋರ್ಟ್ ಮಲ್ತೊಂದುಲ್ಲೆರ್ ಥ್ಯಾಂಕ್ ಯು ಸೋ ಮಚ್ ಯತಿಶಣ್ಯ ಬುಲ್ತೊಂದುಲ್ಲೆರ್ ಅಂದೆ ಪಣಂದುಲ್ಲೆರ್ ಅಯ್ಯೋ ದೇವಾ ಸ್ಪೀಕರ್ ಬೇರೆ ಪಣಂದುಲ್ಲೆರ್ ಅವಸ್ಥೆ ಮಾರೆ ಎಂಚಿನೆತ ಸ್ಪೀಕರ್ ಬೇರೆ ಲಿಜಿ ದಾಲಲ ಇಜ್ಜಿ ಬೇರೆನಾ ಯಾನೆ ಅರ್ಥ ಮಲ್ತೊಂಡಿ ತಪ್ಪು ಮಾರೆ ಛೆ ಎಂಕ್ ಸ್ವೀಟ್ ಕೊರ್ಲೆ ಯಾನ ತಿಂಪೆ ಪಣಂದುಲ್ಲೇರು ಯತಿಶಂಡೆ ತೇಲ್ತೊಂದುಲ್ಲೇರು ವಾಯ್ಸ್ ಸೂಪರ್ ಡೂಪರ್ ಪಣಂದುಲ್ಲೇರು ಥ್ಯಾಂಕ್ ಯು ಸೋ ಮಚ್ ಇಂಚನೆ ಎನ್ನ ಲೈವ್ಗೆ ಬರೋಂದಿಪ್ಪುಲೆ ಅಂಚನೀರೆಗ್ ಖುಷಿ ಇಟ್ಟು ಪಾತೆರ್ ನಂಚಿನ ವಾಯ್ಸ್ ದಿನಾಲಕೇನೊಲಿ ಅಣ್ಣ ದಿನಾಲ ಎನ್ನ ಲೈವ್ ಇಪ್ಪುಜಿ ದುಮ್ ಇತ್ತುಂಡು ಇತ್ತೆ ಪೂರ ಕೈದ್ ಮಂತದುಂಡು ಏತ್ ಜನ ಇತ್ತೇರು
ಅತ್ತೆ ಯತೀಶ್ ಅಣ್ಣ ಯತೀಶ್ ಬ್ರೋ ಅಣ್ಣ ಎತ್ತವ ಎನ್ನ ತಮ್ಮ ಅತ್ತೆ ಏತಿತ್ತು ಟ್ಯೂಬ್ ಲೈಟ್ ಪಣಂದಿರ ಏಯ್ 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 ಸಂಪತಣ್ಣ ಅತ್ತಿ ಎಂಕ್ ಪಂಡ ಒರೆನ್ನೆ ಅತ್ತ ಪುಜಿ ಕೆಲವರಿನ ಮೆಸೇಜ್ ಅಂದ ಪಣಂದುಲೇರು ಪ್ರೀತು ಅಂದ್ ಏತ್ ಲೈವ್ ಮಂತೊಂದಿತ್ತೆ ಗೊತ್ತನ ಏತ್ ಜನ ಇತ್ತೇರು ಅತ್ತೆ ಯತೀಶ್ ಬ್ರೋ ಏತ್ ಜನ ಇತ್ತೇರು ಇತ್ತೇವಂತೆ ಕಮ್ಮಿ ಇಪ್ಪಣ ಏನ್ ಲೈವ್ ಪೂರ ಕಮ್ಮಿ ಮಂತದ ಎಂಚ ಅಂದಿ ಅಕ್ಕ ಫುಲ್ ಬಿಸಿ ಅಕ್ಕ ಬಿಸಿ ದಾಲೆಜ್ಜವೆ ಇಂಚನೆ ಪಂಡ ಬೊರ್ಚಿನ್ನು ದಂಚ ವೀಡಿಯೋಸ್ ಪೂರ ಪಾಡೊಂದಿಪ್ಪತೆ ಅಂಚನಿಕ್ ತೂಲೆ ಪಂದ್ ಖುಷಿಟ್ ವಿಡಿಯೋಸ್ ಯಾರೆಲ್ಲ ವಿಡಿಯೋಸ್ ಎಲ್ಲ ನೋಡ್ಲಿಲ್ಲ ನೋಡಿ ಪ್ಲೀಸ್ ಹೋಗಿ ನೋಡಿ ಒಂದು ಸಪೋರ್ಟ್ ನ ಮಾಡ್ತಾ ಇರಿ ನನ್ಗೆ ಹಾಗೆ ನಿಮ್ಗೆ ಕೂಡ ನಾನು ಸಪೋರ್ಟ್ ನ ಮಾಡ್ತಾ ಇರ್ತೇನೆ ಪ್ರೀತು ಅವ್ರು ಹೇಳ್ತಿದ್ದಾರೆ ಟ್ಯೂಬ್ ಲೈಟ್ ಇಂಪ್ರೂವ್ ಆತಂಡ್ ಅಂದು ಮೇರೆ ಇಂಪ್ರೂವ್ ಆತಿರ್ಗೆ ಇಂಪ್ರೂವ್ ಆತು ಜರ್ಗೆ ಅಯ್ಯೋ ದೇವಾ ಇಂಚಿನ ಈ ಅವಸ್ಥೆ ಸಾಂಗ್ ಪಂಡೆ ಯಾನ್ ಜೆಪ್ ಇಜ್ಜಿ ಮಾರಿ ಹನ್ ಸಾಂಗ್ ಪನ್ಪುಜಿ ಸತ್ಯ ಸುಂದರಣ ಎಂಡ ಒಂದು ಮಾಲಶ್ರೀ ಓಲ್ಲೇರು ಮಾಲಶ್ರೀ ಪೋದಾಂಡಿ ಬತ್ತದ್ಲ ಪೋದಾಂಡ್ ಅರ್ನ ವಿಸಿಟ್ ಮಾತ್ರ ಬಕ್ಕ ಜಾಸ್ತಿ ಇಜ್ಜಿ ಪ್ರೀತು ತೆಲ್ತಂದಲ್ಲೇರಿ ಪ್ರೀತು ಇರ್ನ ಲೈವ್ ಇತ್ತಂಡ ಪಂಡ್ಲವೆ ಎಂಕಲ್ ಬರ್ಪ ಸಪೋರ್ಟ್ ಮನ್ಪುವ ಮಾತಿರ್ಲ ಸಾಂಗ್ ಪನ್ನೋಡು ಸಾಂಗ್ ಇಜ್ಜಿ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಒಂದೇರ್ನ ಗೊತ್ತನ ಪವಿ ಸಿಸ್ಟರ್ನ ಸಾಂಗ್ ಅರ್ನ ಸಾಂಗ್ ಇಂಚನೆ ಇಪ್ಪುಂಡು ಹೆಂಗ್ ಮಸ್ತ್ ಗಮ್ಮತ್ ಅಪ್ಪುಂಡು ಅರ್ನ ಸಾಂಗ್ ಅಂಡ ಗಮ್ಮತ್ ಅಪ್ಪುಂಡು ಅವೇ ಮಸ್ತ್ ಕಾಮಿಡಿ ಉಲ್ಲೇರು ಕಾಮಿಡಿ ಇಟ್ಟು ಪಾತಿರ್ಬೇರು ತುಳು ಸಾಂಗ್ ಬೋರ್ಡ್ಗೆ ಯಬ್ಬ ಓ ತುಳು ಸಾಂಗ್ ಪುರ ಹೆಂಗ್ ಬರ್ಪುಜಿ ಬೇಕು ಸಾಂಗ್ ಬೇಕು ಆರಲ್ ಸುಂದರಣ್ಣಿ ಜೆಪ್ಪಿರ್ಗೆಲ್ ಒಡೆ ಸಾಂಗ್ ದಾದಿಗೆ ನೈಟ್ ಸ್ಪೆಷಲ್ ಒಣಸ್ಗ್ ಇನಿ ವೆಜ್ಜಿ ತಸ್ಡೆ ಆಯ್ತಾ ಬೇಕು ಸಾಂಗ್ ಬೇಕು ಅಂತ ಹೇಳಿ ನಮ್ಮ ಪ್ರೀತು ಅವರಿದ್ದಾರೆ ಇಲ್ಲ ಸಾಂಗ್ ಇಲ್ಲ ನಮ್ಮ ಜಿತಣ್ಣ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಿದ್ರೆ ಹಾಯ್ ಜಿತಣ್ಣ ಎನ್ಸೋಲರ್ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ ಬತ್ತಿನ ಓಲ್ಲೆರು ಮನೋಜ್ ಓಲ್ಲೆರು ಮನೋಜ್ ಅಣ್ಣೆ ಓಲ್ಲೆರು ಲಿಟಲ್ ಮಿಕ್ಸಸ್ ಅತ್ತೆ ಅರ್ನ ಪುದ ಇಂಕ ಪಂಡ್ರಿಲ್ಲ ಬರ್ ಪೂಜೆ ಮಾರ್ರೆ ಬೇಕು ಸಾಂಗ್ ಬೇಕು ಅಂತ ಪ್ರೀತು ಅವರು ಫುಲ್ ಜೋಶಲ್ಲಿದ್ದಾರೆ ಹಾಗೆ ನಮ್ಮ ಸಂಪತ್ ಅವರು ಹೇಳ್ತಿದ್ದಾರೆ ಸಂಪತ್ತಣ್ಣ ಹೇಳ್ತಿದ್ದಾರೆ ಯಾನ್ ಎಂಚಿನ ಯಾನ್ ಕಲ್ಪಾಯಿ ಅವು ಸಾಂಗ್ ಬೆಂಡೆಕಾಯಿ ಮಹಾರಾಷ್ಟ್ರ ಅಂದ ಈರ್ ಕಲ್ಪಾಯಿನ ಈರ್ ಹುಷಾರತ್ತ ಮಾರೆ ಪ್ರೀತು ಅವ್ರು ಹೇಳ್ತಿದ್ರೆ ಎಂಚಿನ ಪ್ರತಿಭಟನೆ ಮಲ್ಪೆಗೆ ಅಪ್ಪ ಮಲ್ಪಲಿ ಪೋಲೆ ತುಕ ಜಿತಣ್ಣ ಹೇಳ್ತಿದ್ರೆ ಹೆಂಗ್ ಝೂಮ್ ಮೀಟಿಂಗ್ ಇತ್ತಂಡ್ ಸೊ ಲೈವ್ ಜಾಯಿನ್ ಯವ್ವ ಇಂಚಿನ ಮರೆ ಝೂಮ್ ಮೀಟಿಂಗ್ ಇಂಚಿನತಿ ಹಿರೇಕಲ್ಲು ಪಾರಿವಾಳ ಪತ್ತನ ಮೀಟಿಂಗ್ ಇಪ್ಪು ಬೊಕ್ಕ ಓಲು ಝೂಮ್ ಮೀಟಿಂಗ್ ಲೈಕ್ ಡನ್ ಅಯ್ಯೋ ದೇವರೇ ಎನ್ನ ತಮ್ಮ ಇತ್ತೆ ಲೈಕ್ ಕುರ್ಪುನೈ ಶೇ ಜೀತಣ್ಣೆ ಪಣಂದುಲಿರು ಹೋ ಆರೆ ಇಲ್ಲಡೆ ಪೋಯರು ತೋಜುಡು ಒಂದು ಪಣಂದುಲಿರು ಅಂದೆ ಓಕೆ ಅಮ್ಮ ಸರಿ ನೆಕ್ಸ್ಟ್ ಅರಿ ಲೆಪ್ಪಲೆ ಬರೆಗೆ ಬನ್ನೆ ಓಕೆ ಪ್ರೀತು ಪಣಂದುಲಿರು ಬೇಕು ಸಾಂಗ್ ಇಲ್ಲ ನನ್ನ ತಮ್ಮ ಕೈ ತಮ್ ಸಿಂಬಲ್ ಕಳಿಸ್ತಾ ಇದ್ದಾರೆ ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ ಪ್ರೀತು ಅವರು ಥ್ಯಾಂಕ್ ಯು ಸೋ ಮಚ್ ಇತ್ಪೋರ್ಟ್ ಎಂಕ್ ಸಪೋರ್ಟ್ ಬಂದಿನಿ ಇರ್ನ ಲೈವ್ ಇತ್ತುನ ಪ್ಲೀಸ್ ಏನ್ ಬರ್ಪೆ ಎಂಕ್ ಒಂಜಿ ರೀಸೆಂಟ್ ವಿಡಿಯೋ ಕಮೆಂಟ್ ಮಲ್ತದಿಪ್ಪುಲೆ ಓಕೆನಾ ಯಾನ್ ಬರ್ಪೆ ಹಾತೆ ಬುಕ್ ಜಾಸ್ತಿ ಬತ್ತರೆ ಉಬ್ಜಿ ಹಿಂಗ್ ಬೆಬ್ಬೆಬ್ಬೆ ಆಪುನ್ ಸುರುಟೆ ಯತೀಶ್ ಅಣ್ಣ ನಗ್ತಾ ಇದ್ದಾರೆ ಯಾಕೆ ನಗು ಮೊಗದಿಂದ ಯತೀಶ್ ಅವರು ಫುಲ್ ಪಳ ಹೊಳಿತಾ ಇದ್ದಾರೆ ಹಾಗೆ ನಮ್ಮ ಸಂಪತ್ ಅವರು ಹೇಳ್ತಿದ್ದಾರೆ ದಾದಿ ಕಜ್ಪು ನೈಟ್ ಇರೆಗ್ ಕಾಲ್ ಬರ್ತನ ಚಿಕ್ಕಿ ಕಾಲ್ ಯತೀಶ್ ಅವರು ಫುಲ್ ನಗ್ತಾ ಇದ್ದಾರೆ ಸಾರಿ ಕಾಲ್ ಬರ್ತನೆ ಎಂಕತ್ತ ಚಿಕ್ಕಮ್ಮಗ್ ಸಂಪತಣ್ಣ ದಾದಕಜ್ಪು ನೈಟ್ ಇರೆಗ್ ಎಂಕ್ಲೆಗ್ ವೆಜ್ಜಿನಿ ತರಕಾರಿಯಾನ್ ಬಾಯ್ ಗುಡ್ ನೈಟ್ ಅಂತ ನಮ್ಮ ಸುಂದರಣ್ಣ ಅವ್ರು ಹೇಳ್ತಿದ್ರೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಇಟ್ ಕೊರ್ತು ಸಪೋರ್ಟ್ ಮಂತಿನಕ್ ಪಾರ್ಟಿ ಕೊರ್ಡು ಒಯ್ಕಾತ್ರೆ ನಮ್ಮ ಪಾರ್ಟಿ ಕೊರ್ಪುನು ಮ್ಯೂಟ್ ಮಂತಿನ ದಾಯ ಪಂಡ ನಮ್ಮ ಒಂದು ಪಂಡ ಚಿಕ್ಕಮ್ಮಗ್ ಕಾಲ್ ಬರ್ತನದೆ ಅನ್ಸಾದ್ ಮ್ಯೂಟ್ ಮಂತೀನಿ ಆದ್ರೂ ಸಹ ನಮ್ಮ ಲೈವ್ ಅಲ್ಲಿ ಜನ ಇದ್ದಾರಲ್ಲ ಜನ ಇದ್ದಾರೆ ಹೊಸತಿ ಜನತೆ ಒಂದು ಯತೀಶ್ ಬ್ರೋ ಬುಕ್ಕ ವಿಶೇಷ ಮತ ಸಂಪತ್ತಣ್ಣ ದಾದ ಹಿರೇದಾದ ಸ್ಪೆಷಲ್ ಮಾರ್ನಿಂಗ್ ಚಿಕ್ಕೋರಿ ತಿಂದು ಸಾಕತ್
ಎಂಗೇಜ್ಮೆಂಟ್ ಇಜ್ಜಿ ಆರು ಉದೇಣ್ಣಿ ಗಮ್ಮತ್ ಅನ್ಪುನ ಅರೆ ದಾಲ ಬೇಲೆ ಇಜ್ಜಿ ಬೊಕ್ಕಡಿಜನಲ್ಲ ಏ ದಾಲ ಬೇಲೆ ಇಜ್ಜಿ ಅರೆ ಸತ್ಯ ಯತೀಶ್ ಬ್ರೋ ಪಣೊಂದುಲ್ಲೆರ್ ಎಂಚಿನೆ ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಬಾಯಿ ಮುಚ್ಚಿ ಅಂಚನೆ ಕುಲ್ಲಡ ಅಂದ್ ಅಂಚನೆ ಕುಲ್ಲಡಿತ್ತೆ ನನ್ನಮ್ಮ ಜಾಲಿ ಜಾಲಿ ಪೂರಾ ಜಾಲಿ ನೋ ನೋ ಜಾಲಿ ಜಾಲಿ ಪೂರಾ ಖಾಲಿ ಖಾಲಿ ಪೂರಾ ಖಾಲಿ ಖಾಲಿ ಹತ್ತುಂಡು ಎನ್ನ ಬ್ಲಾಂಕ್ ಲೈವ್ಗ್ಲನಿ ಸಪೋರ್ಟ್ ಮನ್ಪುರತ್ತ ಏತ್ ಖುಷಿ ಆಪುಂಡು ಎಂಕ್ ಪಂಡ ಮಸ್ತ್ ಮಸ್ತ್ ಖುಷಿ ಆಪುಂಡು ಸಂಪತ್ ಅವ್ರು ಹೇಳ್ತಿದ್ದಾರೆ ನಿಜ ದಾಯಿ ಸುಳ್ಳು ಪನ್ಪಿನಿ ಯಬೆ ಇಜ್ಜಿ ಸುಳ್ಳು ಪನ್ಪಿನಿ ಯಾರು ಸುಳ್ಳು ಪನ್ಪಿನಿ ಯಾನತ್ ನಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆ ನೀವು ಯಾಕೆ ಅರ್ಥ ಮಾಡ್ತಿಲ್ಲ ಯಾಕೆ 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 ಮೂರು ಜನ ಇದ್ದೀರಿ ಎಂತ ಮಾಡುದು ಚೊಪ್ಪು ಗುದ್ದದ ಮರ ಮೇಲೆ ಬೇಗ ಬಂದು ಮೆಸೇಜ್ ಹಾಕ್ಬೇಕು ಸಮ್ಮ ಕೊಡ್ತೇನೆ ಇಲ್ಲಾಂದ್ರೆ ಯಾರದು ನನ್ಗೆ ಸಿಂಬಲ್ ಎಲ್ಲ ಕಳಿಸ್ತಿದ್ದಾರೆ ಎಂಚಿನ ಸಿಂಬಲ್ ನೀವು ಕನ್ನಡ ಪುರ ಹಾಟ್ ಕುಲ್ತನ್ ಮಾರೆ ಓ ಯತೀಶ್ ಬ್ರೋ ಎಂಚಿನ ಮಾರೆ ಯಾಕೆ ಸಂಪದಣಿ ಅವರು ನಗ್ತಾ ಇದ್ದಾರೆ ಯಾಕೆ ನಗು ಮೊಗದಿಂದ ಅಳ್ತಾ ನಗ್ತಾ ಇದ್ದಾರೆ ಯಾಕೆ ಅಷ್ಟೊಂದು ನಗುದ ನೀವು ಯಾಕೆ ಯಾಕೆ ಅಷ್ಟೊಂದು ನಗುದು ನೀವು ಹೆಂಗ್ ಟೊಮೆಟೊ ಸಾರು ಪಾಯಸ ಟೊಮೆಟೊ ಸಾರು ತೊಟ್ಟು ಪಾಯಸದ ಹೇಗೆ ಟೊಮೆಟೊ ಸಾರು ಉಣಸ್ ಮಲ್ತದ ಬೊಕ್ಕ ಪಾಯಸ ಪಾಡೋನು ನಮ್ಮ ಅಕ್ಕ ನಮ್ಮ ಹೆಮ್ಮೆ ಪಣಂದಿಲ್ಲೇರಿ ಯತೀಶ್ ಬ್ರೋ ಅಂದಂದು ನಿಕಲ್ನ ಹೆಮ್ಮೆ ಯಾನ್ ದಮ್ಮಯ್ಯ ಮರ ಎಮ್ಮೆ ಬಂತು ಜರ ತಾತ್ಯಾವ್ ನಗ್ತಾ ಇದ್ದಾರೆ ನಮ್ಮ ಯತೀಶ್ ಬ್ರದರ್ ಫುಲ್ ಜೋಶಲ್ಲಿ ನಗ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಯಾಕಂತ ಹೇಳಿ ಗೊತ್ತಿಲ್ಲ ಹಾಗೆ ಬಂದವರೆಲ್ಲ ಲೈಕ್ ಕೊಡ್ತಾ ಹೋಗಿ 6 ಲೈಕ್ ಆಗಿದೆ ಯಾಕೆ ಮಾತಾಡ್ತಿಲ್ಲ ಜನ ಸಾಗರ ಇರ್ಬೇಕಿತ್ತು ಯಾಕೆ ಇವತ್ತು ಜನಸಾಗರ ಇಲ್ಲ ಯಾಕೆ 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 ಇದ್ದವ್ರು ಸಹ ಓಡ್ತಿದ್ದಾರೆ ಯಾಕೆ ನನ್ನ ವಾಯ್ಸ್ ಕೂಡ ಅಷ್ಟೊಂದು ಖರಾಬ್ ಆಗಿದ್ಯಾ ಎಂತ ಕತೆ ಗೊತ್ತಾಗ್ತಿಲ್ಲಲ್ಲ ಬನ್ನಿ ಜನರೇ ಬನ್ನಿ ಮಾತಾಡಿ ನನ್ನ ಜೊತೆ ಸಾಂಗ್ ಇಲ್ಲ ಸಾಂಗ್ ಇನ್ನೊಂದು ಬೇರೆ ಯಾವ್ದಾದ್ರು ಒಂದೀಗ ಹುಡುಕ್ಬೇಕೀಗ ಇನ್ನು ನೀ ಪರಿಚಯ ಹೇಳದೆ ಕನ್ನಡ ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ ಬಿಸಿಲ ಬಕ ಗೊತ್ತು ಜಿಗೆ ಎನ್ನ ಸಾಂಗ್ ಎಂಚ ಇತ್ತುಂಡು ಸೂಪರ್ ಡೂಪರ್ ಅದಿತ್ತುಂಡು ಜೀತಣ್ಣ ವಾವ್ ಪಣಂದುಲ್ಲೆರ್ ಯಪೆ ಎನ್ನ ಸಾಂಗ್ ವಾವ್ ಪಣ್ಪುನ ದಾಲ ಒನ್ಸ್ ಮೋರ್ ಇಜ್ಜಿ ವಾವ್ ವಾವ್ ಪಂದದು ಪಟಕಿ ಬಿಡತ್ತೊಂದು ಬುಲ್ತುನುಲ್ಲೆರ್ ನಮ್ಮ ಜಿತಣ್ಣೆ ಯಾ ದೇವರೆ ದಾಯಿಗೆ ಬುಲ್ತುನುಲ್ಲರು ಯಾನ್ ಮೂಲುಲ್ಲೆ ತಂಗಿ ವಾವ್ ವಾವ್ ಪಂದ್ ನಮ್ಮ ಯತಿಶಣ್ಯ ಪಣದುಲ್ಲೆರ್ ಯಬೆ ಎಂಚಿನ ವಾವ್ ಸಂಪತಣ್ಣೆ ಜೆತ್ತೀರ ನಂಗೆ ಡೌಟ್ ಜೀತಣ್ಣ ಪಣದುಲ್ಲೆರ್ ವಾಯ್ಸ್ ನನ್ನಲ್ಲ ಪರ್ಫೆಕ್ಟ್ ಆವುಡು ಎನ್ನನ ಯತೀಶ್ ಬ್ರೋ ನಮ್ಮ ತುಲತ ಕಣ್ಣು ಮುಚ್ಚೊಂದು ತೆಲ್ಪುನು ಕೋಗಿಲೆ ಕಂಟಗೆ ಬಕ್ಕದಲ್ಲ ನಲ್ಲಿ ಕಕ್ಕೆದ ಕಂಟ ಅತ್ತಂಡು ಮುಳ್ಳು ಕೋಗಿಲೆ ಕಂಟಗೆ ಈ ಜನ ಕಕ್ಕೆ ಕಂಟ ಬತ್ತೊಂದು ಇಂಚಿನ ಕೋಗಿಲೆಲ್ಲ ಕಾವೇರಿ ಸಾಧ್ಯ ಉಂಡ ಕಕ್ಕೆ ಯಾಪಲ ಕೋಗಿಲೆ ಯಾವೆರೆಗೆ ಸಾಧ್ಯ ಇಜ್ಜಿ ಅಂಚನೆ ನಮ್ಮ ಜೀತಣ್ಣ ಹೇಳ್ತಿದ್ರೆ ಯಾನ್ ಎಕ್ಕಡು ಒಂಜಿ ಸಾಂಗ್ ಪಂಡೆ ಅತೆ ಎಂಚ ಇತ್ತುಂಡು ಅವು ಸೂಪರ್ ಇತ್ತುಂಡು ಯಾವ್ಯಾರ ಸೂಪರ್ ಇತ್ತುಂಡು ಸತ್ಯ ಬನ್ನಿ ಅವು ಈರ್ ಪಂತಿನ ಅಂದ ಎಂಕ್ ಡೌಟ್ ಜಿತಣ್ಣ ಸತ್ಯ ಇರ್ನ ಮಿತ್ತು ನಂಬಿಕೆ ಇಜ್ಜಂಕಿ ಇರತ್ತೋ ಮಾತ್ರ ಎಂಕ್ ವಾಯ್ಸ್ ಅಂಚನೆ ಎನ್ನುಂಡು ಮರೆ ಅಕ್ಕ ಕಾರ್ ಬುಡಿಯರ ಯಾನ್ ಬುಡ್ಪಿನ್ ನನ್ನ ಕಾರ್ ಅತ್ತ ನನ್ನ ಟೆಂಪೋ ಬುಡ್ಪಿನ್ ಸಿಕ್ಕ ನನ್ನ ಮರ ಇಲ್ಲ ಬುಡುಪುನೆ ಆತೆ ಜಿತಣ್ಣ ಯತೀಶ್ ಬ್ರೋ ಅವು ಗಮ್ಮತ್ತಿಗೆ ಒಂಜಿ ಉಂಡತೆ ಫೋಟೋ ಶೂಟ್ ಮಂತದಿನ ಆತೆ ಬುಕ್ಕದಾಲೆಜ್ ಅವು ಬಾವಜಿನಕಲ್ನ ಕಾರ್ ನಮ್ಮ ಒಂಚೂರ ಅಲ್ಲಿ ಕುಲೋನಿ ಆತೆ ಬುಕ್ಕದಾಲೆಜ್ ಬುಕ್ಕ ಓಲ್ ಯಾನ್ ಕಾರ್ ಬುಂಡ ದಾಲೆಜ್ ಬುಕ್ಕ ಅವ್ಲು ಎಂಕ್ ಎಕ್ಕುನ್ನೆ ಇಜ್ಜಿಡ ಓಡೆ ಕಾರ್ ಬುಡ್ಪುನ್ ನನ್ನ ಅನ್ವಿ ಪಂದ ನಮ್ಮ ಜಿತಣ್ಣೆ ಬಣದುಲೆರು ಪನ್ಲೆ ಅಣ್ಣ ಪನ್ನೆ ಅಂದೆ ಪಂದ ನಮ್ಮ ಯತೀಶಣ್ಣೆ ಬಣದುಲೆರು ಯತೀಶಣ್ಣೆತ್ ಯತೀಶ್ ಬ್ರದರ್ ಮೆಗ್ಗೆ ಅವು ಅಪಗತ್ತಮ್ಮ ಒಂದು ಎಂಚಿನ ಪನ್ಪುನ್ ನಮಕ್ ತತ್ತದ ಪೋಪುನಿ ಯತೀಶ್ ತೆಲ್ತೊಂದುಲ್ಲೆರು ಫುಲ್ ಜೋಶುಡು ತೆಲ್ತೊಂದುಲ್ಲೆರು ಬುಲ್ತೊಂದುಲ್ಲೆರು ದಾಯಿಗ್ ಬುಲ್ಪೋರು ತೆಲ್ಪೋರು ಗೊತ್ತಾಪು ಜೆಂಕ್ ಓಡೆ ಪೋಯರು ನಮ್ಮ ಸಂಪತಣ್ಣೆ ಉಲ್ಲೆರು ಸಮಾಚಾರ ದಾಲೆಜ್ಜಿ ನಿಕಲನೆ ಪನುಡು ನಾನಾ ಯಾನು ಫೇಸ್ ಲೈವ್ ಬತ್ತು ಸಾಂಗ್ ಪನುಡು ಅಂದ್ ಒಬ್ಬ ದೇವರೇ ಪನ್ನಿ ಯಾನ್ ರೆಡಿ ಇಲ್ಲ ಕೇಂದ್ರ ಬಾರಿ ಶೋಕತ್
ಈರ್ ಯಾಪಲ ಅಂಚನೆ ಪಡಂದುಲ್ಲೆರ್ ಮರೆ ಪುನಿ ಪಡಂದುಲ್ಲೆರ್ ಅಂದ್ ಮರೆ ಎಂಕ್ ಒಂಜಿ ಮದೆ ಪುನ ಒಂಜಿ ಅಭ್ಯಾಸ ನಾನು ಈನ ಮಾತ್ರ ದಿಂಗು ನೆಡ್ಡೆ ಅಂದ್ ಪೊಕ್ಕಡಿಜಿನಲ ಆ ಸಂಪತಣ್ಣೆ ಒಂಜಿ ಎಂಚಿನಗೆ ಸಮಾಚಾರ ಎಂಚಿನೆ ಸಂಪತಣ್ಣ ಅಯ್ಯೋ ದೇವರೇ ಎಂಕುಲ ಯತೀಶು ಓ ಯತೀಶ್ ಬ್ರೋ ಬುಲ್ತೊಂದುಲ್ಲೆರ್ಗೆ ದಾಯಿಗೆ ಬುಲ್ತೊಂದುಲ್ಲೆರ್ ಅನ್ವಿಗೆ ನಂಬಿಕೆ ಬರ್ರ ಓ ಅಂಚನಾ ಮಲೇಜ್ ಮಲೇಜ್ ಎಂಕ ಗೊತ್ತಾಣೆ ನಣ್ಣನೆ ಸಾಂಗ್ ಪನ್ನಿಂದ್ ಹೆಂಗ್ ಗಮ್ಮತ್ ಗಿಂಜಿ ಪನ್ನಿ ಅಲ್ಲ ಮಾರ್ರೆ ಮೇಲೆ ಕುತ್ಕೊಂಡು ಎಂತ ಚಪ್ಪು ಗುದ್ದದ ನೀವು ಕೆಳಗೆ ಬಂದು ಮೆಸೇಜ್ ಹಾಕಿ ನನ್ಗೆ ಖುಷಿ ಆಗ್ತದೆ ನಿಮ್ಮ ಮೆಸೇಜ್ ನ ನೋಡಿ ಹಾಗೆ ನಾನು ಓದ್ತೇನೆ ನಾನು ಆಯ್ತಾ 5 ಜನ ಬಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದು ಖುಷಿಯಿಂದ ಲೈಕ್ ಕೊಡಿ ನಾನು ಕೂಡ ನಿಮ್ಮ ತಂಗಿ ಅಂತ ಅನ್ಕೊಳ್ಳಿ ಯಾಕೆ ನಗು ಯತೀಶ್ ಅವರು ನಗ್ತಾ ಇದ್ದಾರೆ ಹಾಗೆ 6 ಜನ ಬಂದು 6 ಲೈಕ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ 6 ಜನದಲ್ಲಿ ಒಂದು ಸಹ ಹೋಯ್ತು ಡಿಬ್ಬಾಯ್ತು ಒಂದು ಹೋಯ್ತು 5 ಜನ ಇದ್ದೀರಿ ಮಾತಾಡಿ ಬೇಗ ಬೇಗ ಮಾತಾಡ್ಬೇಕು ನಂಗೆ ಗೊತ್ತಿಲ್ಲ ಈಗ ಬೇಗ ಬೇಗ ಮಾತಾಡಿದ್ರೆ ಮಾತ್ರ ನಾನು ಲೈವ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಲೈವ್ ಕಂಟಿನ್ಯೂ ಮಾಡುದಿಲ್ಲ ಟೇಪು ಅಲ್ಲ ಮಂಡೆ ಎಂತವಾ ಎಂತ ಎಂತ ನಂಗೆ ಯಾರು ಮಾರದು ಹಾರ್ಟ್ ಕಳ್ಸುದು ಸೈಡ್ ಅಲ್ಲಿ ಹಾರ್ಟ್ ಕೂಡ ಬರ್ತಾ ಉಂಟು ನನಗೆ ತುಂಬಾ ಖುಷಿ ಆಗ್ತಾ ಉಂಟು ನಮ್ಮ ಟುಗೆದರ್ ಲೈವ್ ಒಂಜಿ ಸಾಂಗ್ ರೆಡಿ ಮಲ್ಪುಗ ಖಂಡಿತ ಯಪ್ಪಗ ಮಲ್ಪುಗ ಜಿತಣ್ಣ ಇರ್ ಪನ್ಪುನ ಇಚ್ಚ ಯಾನ್ ಬರ್ಪುನ ಇಚ್ಚ ಟುಗೆದರ್ ಖಂಡಿತ ಏನ್ ಬರ್ಪೆ ಇರ್ನೊಟ್ಟಿಗೆ ಒಂಜಿ ಲೈವ್ ಮನ್ಪುಗ ತುಕ್ಕ 8 ಜನ ಬರ್ಪೇರ್ ಪಂದ್ ಬಟ್ ಯಾನ್ ಮಾತ್ರ ಬ್ಲಾಂಕ್ ಉಡುಪೆ ಚೂರು ಅಡ್ಜಸ್ಟ್ ಮಂತನ ಓಕೆನಾ ಒಂದು ಹೋಯ್ತು ಅದಕ್ಕೆ ಯಾರೈಪಿ ಹಾರ್ಟ್ ಕಳಿಸ್ತಿದ್ದೀರಾ ಅಯ್ಯೋ ದೇವ ಥ್ಯಾಂಕ್ ಯು ಸೋ ಮಚ್ ಯತೀಶ್ ಅವರು ಮೀ ಅಂತ ಹೇಳ್ತಿದ್ದಾರೆ ಯಾಕೆ ಎಂತ ಮೀ ಅಂತ ಸಂಪತಣ್ಣ ಹೇಳ್ತಿದ್ದಾರೆ ಲೈಕ್ ತೋಜುಜಿ ಇತ್ತುಂಡು ಪಣಂದು ತೋಜುಜಿ ಇತ್ತುಂಡು ಅಂದೆ ಲೈಕ್ ತೋಜುಂತಿಜ ಅಯ್ಯೋ ದೇರೆ ಏತೊಂಜಿ ಹಾರ್ಟ್ ಬರುನುಂಡು ಥ್ಯಾಂಕ್ ಯು ಸೋ ಮಚ್ ಹಾಗೆ ಯತೀಶ್ ಅವರು ನಗ್ತಾ ಇದ್ದಾರೆ ಫುಲ್ ಜೋಶಲ್ಲಿ ನಗ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಸಂಪತ್ ಅವರು ಯಾನ್ ಪಾಡುವೆ ಸಾಂಗ್ ಪನ್ಪರ ಪಣದಲ್ಲಿ ಖಂಡಿತ ತೂಕ ಮಾಡಿ ವಿಡಿಯೋ ಅಂತ ನಾರಾಯಣ ಅವರು ಬಂದ್ರು ಎಂತ ವಿಡಿಯೋ ಮಾಡ್ಬೇಕು ಮಾಡಿದ್ದೇನೆ ನೋಡಿ ಒಮ್ಮೆ ಬೇಗ ಹೋಗಿ ನೋಡಿ ಯಾನ್ ಕೊರ್ನಿ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಎನ್ನ ಬ್ರದರ್ ತಿಳ್ತನಲ್ಲಿರು ಎಂಕಲ್ನ ಯತೀಶ್ ಬ್ರೋ ಸಾರಿ ತಮ್ಮ ಯತೀಶ್ ತಮ್ಮ ನನ್ನ ಅಣ್ಣನೇ ಪನ್ಪೆ ಮರೆ ರಗಾಳಿಜ್ ಯಾರಿದು ನಾರಾಯಣ್ ಯಾರು ಮರ ಇದು ನಾರಾಯಣ KS ಅವರೇ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ ಹಾಗೆ ಒಂದು ಖುಷಿಯಿಂದ ಲೈಕ್ ನ ಕೊಡಿ ಹಾಗೆ ಲೈವ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ಜಿತಣ್ಣ ಹೇಳ್ತಿದ್ರೆ ಎಸ್ ಇರೆಗೋಸ್ಕರ ಎಲ್ಲ ಬ್ಲಾಂಕ್ ಒಯ್ಯೋ ದೇವಾ ಇದೆಂತ ಅವಸ್ಥೆ ಮಾರ ನಿಮ್ಮದು ಬ್ಲಾಂಕ್ ಲೈವ್ ನಾನ್ ಮಾತ್ರ ಮಾಡುದು ನೀವೆಲ್ಲ ನಾರಾಯಣ ಅವರೇ ಹೇಗಿದ್ದೀರಾ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ ಐ ಥಿಂಕ್ ನೀವು ಹೈಡ್ ಆಗಿದ್ರಿ ಅನ್ಸುತ್ತೆ ಯಾಕಂದ್ರೆ ನಾನು ತುಂಬಾ ಜನರ ಹೈಡ್ ಅಲ್ಲಿ ಇದ್ರು ತುಂಬಾ ಜನ ಸೊ ಇವತ್ತು ನಾನು ಅವರದ್ದು ಹೈಡ್ ಅಲ್ಲಿ ಇರುವವರನ್ನೆಲ್ಲ ಸಹ ರಿಮೂವ್ ಮಾಡಿದ್ದೇನೆ ಗೊತ್ತಿಲ್ಲ ನೀವಿದ್ರು ಯಾರಿದ್ರು ಗೊತ್ತಿಲ್ಲ ಕೆಲವರನ್ನೆಲ್ಲ ರಿಮೂವ್ ಮಾಡಿದ್ದೇನೆ ಮಾತಾಡ್ಬೇಕು ಮಾರ ಯಾಕೆ ಸ್ಟಾಪ್ ಮಾಡುದು ನೀವು ಎಂತ ರೆಸ್ಟ್ ಕೊಡುದ ನೀವು ಬ್ರೇಕ್ ಹಾಕೊಂಡು ಮೆಸೇಜ್ ಮಾರ ನಿಮ್ಮದು ನಾಲ್ಕು ಜನ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಸಪೋರ್ಟ್ ನ ಮಾಡ್ತಾ ಹೋಗಿ ಹಾಗೆ ಏನಾದ್ರೂ ಒಂದು ಮಾತಾಡಿ ನಂಗೆ ಖುಷಿ ಆಗ್ತದೆ ಜಿತಣ್ಣ ಒಂಜಿ ದಾದಲ್ಲ ಒಂಜಿ ಉದ್ದೊದ್ದ ಮೆಸೇಜ್ ಮಲ್ತೊಂದು ಪೋಲಿ ಹತ್ತು ಮರ ಮೆಸೇಜ್ ಏನ ಹೈಡ್ ಹತ್ತು ನಿಂಚಿನ ಕತೆ ದಾಲೆಜ್ಜಿ ಸಮಾಪುಡು ನಿಕ್ಲು ಪಾತಿರು ಜೋರು ದಾಯಿಗೆ ಗೊತ್ತು ಹತ್ತು ಮೆಸೇಜ್ ಹೈಡ್ ಅವನ್ ಪೋಪುನ ಗೊತ್ತು ನನ್ನ ಲೈವ್ ನಿಮ್ಗೆ ಇಷ್ಟನಾ ಅಂತ ಹೇಳಿ ನಾನು ಒಂದು ಇಲ್ಲಿ ಹಾಕಿದ್ದೇನೆ ನೋಡಿ ಸೊ ಕೆಲವರೆಲ್ಲ ಲೈಕ್ ಕೊಟ್ಟಿದ್ದಾರೆ 9 ಲೈಕ್ ಬಂದಿದೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು ವೋಟ್ ಮಾಡಿದ್ದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಹಾಗೆ 7 ಲೈಕ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಮಾತಾಡುದು ಮಾತ್ರ ನೀವು ಇಲ್ಲ ಯಾಕೆ ಗೊತ್ತಿಲ್ಲ 1 ಮಿನಿಟ್ ನಾನು ಆಲ್ ಮೆಸೇಜ್ ಕೊಡ್ತೇನೆ ಯಬ್ಬಾ ಇಂದೆಂಚಿನ ಇವತ್ತು ಮೆಸೇಜ್ ಉಂಟು ಮಾರೆ ಉಂದೆಂಚಿನ ಅವಸ್ಥೆ ಅವೇನ ಗೊತ್ತಿಲ್ಲ ಟಾಪ್ ಮೆಸೇಜ್ ಕೊರ್ನಿ ಅನ್ ಪಟ್ಟ ಮೆಸೇಜ್ ಪೂರ ಬತ್ತುಂಡು ಅಯ್ಯೋ ದೇವಾ ಏತ್ ಮೆಸೇಜ್ ಉಂಡು ಮಾರು ಇಂಚಿನ ಅವಸ್ಥೆ ಟಾಪ್ ಕೊರುಡ ಮೆಸೇಜ್ ಆಲತ್ತ ಸಂಪತಣ್ಣ ಪಣಂದುಲ್ಲೆರು ಇಂಚಿನ
ಜೇನ ದನಿಯೋಳೆ ಮೀನ ಕಣ್ಣೋಳೆ ಬಕ ಬರ್ಪುಜಿ ಮಾರೆ ಸೊಬಗೆ ಮೈ ತುಂಬಿದೆ ಹಂಸ ನಡಿಯೋಳೆ ಇಡೆಗೆ ಎಂಚಿನ ಮಾರೆ ಎಂಕ್ ಬರ್ಪುಜಿ ಮಾರೆ ಮತ್ತ ಚಿಕ್ ಬ್ರೋ ಅಯ್ಯೋ ಬೊರ್ಚಿ ಬಣ್ಣಂದಿಲ್ಲ ಯಾನೇನೇನೋ ಓದಂದಿಲ್ಲ ಅತಿಶಣ್ಯ ಬೊರ್ಚಿ ಬಣ್ಣಂದಿಲ್ಲ ಅಂಚನೆ 5 ಲೈಕ್ ಡನ್ನ ಥ್ಯಾಂಕ್ ಯು ಸೋ ಮಚ್ ನಾರಾಯಣ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಜಿತಣ್ಣ ರೋಸ್ನ ಕೊಡ್ತಾ ಇದ್ದಾರೆ ಯಾನ್ಲ ಕೊಡ್ತೆ ಹಾರ್ಟ್ ಪಣದಿಲ್ಲ ಥ್ಯಾಂಕ್ ಯು ಸೋ ಮಚ್ ಒಬ್ಬ ಇತ್ತೆ ಮೆಸೇಜ್ ಪೂರ ಬತ್ತುಂಡು ಎಂಚಿನ ಮರೆ ಹೈಡ್ ಆತೀನಿ ಮೆಸೇಜ್ ಆಲ್ ಕೂರ್ನ ಆಲ್ ಕೂರೆ ಬಲ್ಯ ಅಂತೋಜುನದ ಖಾಲಿ ಖಾಲಿ ಪೂರ ಖಾಲಿ ಪಣದಿಲ್ಲ ನಾರಾಯಣ್ ಅವರು ನಿಮ್ಮ ವಿಡಿಯೋ ನೋಡಿದ್ದೇನೆ ಅನ್ವಿತಾ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೈಡ್ ಅಲ್ಲಿ ಹಾರ್ಟ್ ಬರ್ತುಂಟು ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಕುಲೆ ಲೈವ್ ಕುಲೆ ಲೈವ್ ಅಂದಂದು ಜಿತ್ತಣ್ಣ ಹೇಳ್ತಿದ್ರೆ ನಮ್ಮನ್ನ ಕುಲೆ ಲೈವ್ ಅಂತ ಹೇಳ್ತಿದ್ರೆ ಎಂಕ್ ಮೂಲು ಲೈಕ್ ಆಪ್ಷನ್ ತೋಜಿದಾನೆ ಅಂದು ಪಣಂದಿಲ್ಲ ಅಯ್ಯೋ ದಾಯಿಗ್ ಸ್ಕಿಪ್ ಮೆಸೇಜ್ ಅಯ್ಯೋ ದೇವರ ಇಜ್ಜಿ ದಾದೆ ಗುದ್ನ ಅವಳು ಆಲ್ ಮೆಸೇಜ್ ಕೊಡ್ದಿತ್ತೀನಿ ಸೊ ಅಂಚದು ಫುಲ್ ಬತ್ತಜಿ ಇತ್ತೆ ದಾದೆ ಗುದ್ನ ಟಾಪ್ ಮೆಸೇಜ್ ಕೊರಿಯ ಮಾತ್ರ ಮೆಸೇಜ್ ಬತ್ತುಂಡು ದಾದನ ಪ್ರಾಬ್ಲಮ್ ಎಕ್ಕಡೆ ಅಂಚನೆ ಆಡ ಅಂದು ನಾರಾಯಣ್ ಅವರು ಕೇಳಿಗೆ ಬನ್ನಿ ಅನ್ವಿ ಬೇಗ ಕೆಳಗೆ ಬನ್ನಿಯಾ ಅವು ಕೇಳಿಗೆ ಆತನ್ ಮಾರೆ ಓ ಸಂಪತ್ ಅವರು ಹೇಳ್ತಿದ್ರೆ ಬ್ಲಾಕ್ ಅಂಡ್ ಮೆಸೇಜ್ ಅಂದಿ ವರನ್ ಏತು ಮೆಸೇಜ್ ಉಂಡು ಮಾರೆ ಯತೀಶ್ ಬ್ರೋ ಪಣಂದಿಲ್ಲ ಅಯ್ಯೋ ಪಣಂದಿಲ್ಲ ನಮ್ಮ ಸಂಪತ್ ಅಣ್ಣ ತೆಲ್ತೊಂದಿಲ್ಲ ಯಾಕೆ ನಗು ಮಗದಿಂದ ನಮ್ಮ ಸಂಪತ್ ಅವರು ನಗ್ತಾ ಇದ್ದಾರೆ ನಾರಾಯಣ ಅವರು ಬಲೆ ಬೇಗ ಓದಿ ಅನ್ವಿ ಪಣಂದಿಲ್ಲ ಅಯ್ಯೋ ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಜೀತಣ್ಣ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯತೀಶ್ ಅವರು ಫುಲ್ ಜೋಶಲ್ಲಿ ನಗ್ತಾ ಇದ್ದಾರೆ ಫುಲ್ ಬ್ಲಾಕ್ ಆತನ್ ಮಾರೆ ಮೆಸೇಜ್ ಎನ್ನ ಬಾಯಿಲ್ಲ ಬ್ಲಾಕ್ ಆದ್ಕೊಂಡು ನಮ್ಮ ಅಕ್ಕ ನಮ್ಮ ಮಂಗನ ಅಯ್ಯೋ ದೇವರೇ ನನ್ ಮಂಗ ಮನ್ಪುಚ್ಚಿ ಮಂಗ ಆತೆ ಸುರುಟೆ ಮಂಗ ಆತ ಇಸದುಲೆ ಆಲ್ ಮೆಸೇಜ್ ಕೊರ್ಪೆ ಪೂರ ಬರ್ಪುಂದುಲತ ಅಲ್ಲ ಇಂಕ ಲೈಕ್ ಬಟನ್ ತೋಜುಜಿ ಅಯ್ಯೋ ದಾಯಿಗಿ ಮೋನೆ ತೋಜಿ ನಲ್ಲ ತೋಜಿ ಸಂಪತಣ್ಣ ಶಿ ಇಂಚಿನ ಮಾರ ಇಸು ಟಾಪ್ ಕೊರ್ಪೆ ದುಲೆತ ಕಾಲೆಗೊಂದು ನೆಂಚಿನಯ ಇಂಚಿನ ದಾದಾಂಡ್ ಅವು ದಾದ ಗೊತ್ತುಂಡ ಯತೀಶ್ ಬ್ರೋ ಮೆಸೇಜ್ ಪೂರ ಉಂಡಿ ಬ್ಲಾಕ್ ಅವನುಂಡು ಎಂಚಿನಿಕ್ ಮಾರ ಇಂಚಾಪುಂಡು ಶೇ ಯಬ್ಬಾ ಏರ್ನೆಲ್ಲ ಮೆಸೇಜ್ ಬಿಡ್ತೇನೆ ನಾನು ಇಜ್ಜತ ಸ್ಕಿಪ್ ಮಾಡ್ತದ ಜಿಯೇ ಸಂಪತ್ತಣ್ಣ ದಾದಿ ಗೊತ್ತುನಾ ಹೌದಾದನ ಪ್ರಾಬ್ಲಮ್ ಅವನುಂಡು ಇಂಕ್ ಶಿಕ್ ಶೋ ಮೋಸ್ಟ್ ಮೆಸೇಜ್ ಶೋ ಎವ್ರಿ ಮೆಸೇಜ್ ಇನ್ಕ್ಲೂಡಿಂಗ್ ಹೌದಾನೆ ಅವೇ ದಾದಂದ್ ಗೊತ್ತಾ ಒಂದು ಇಜ್ಜಿ ನಿಜ ಲೈವ್ ಬುಕ್ಕ 4 ಜನ ತೋಜ ಉಂಡು ಲೈಕ್ ಬಟನ್ ಮಾಯಗೆ ಅಯ್ಯೋ ಅಂದ ಅನ್ವಿ ಒಂಜಿ ಕಮ್ಮಿ ಆಯ್ತು ಯಾಕೆ ಹೌದ್ ಮಾರ ಈಗ 5 ಜನ ಬಂದ್ರು ಎಂತದ ಗೊತ್ತಿಲ್ಲ ನನ್ಗೆ ಎಂತದ ಪ್ರಾಬ್ಲಮ್ ಆಗಿದೆ ಆಯ್ತಾ ಲೈವ್ ಅಲ್ಲಿ ಸತ್ಯ ಲೈವ್ ಅಲ್ಲಿ ಎಂತದ ಪ್ರಾಬ್ಲಮ್ ಆಗಿದೆ ಪ್ಲೀಸ್ ಎಂತ ಗೊತ್ತುಂಟಾ ನನ್ನ ರೀಸೆಂಟ್ ವಿಡಿಯೋನ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಕಮೆಂಟ್ ನ ಮಾಡ್ತಾ ಹೋಗಿ ನನಗೆ ತುಂಬಾ 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 ಖುಷಿ ಆಗ್ತದೆ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೇನೆ ಅದ್ರಲ್ಲಿ ನನಗೆ ತುಂಬಾ ಖುಷಿ ಉಂಟಾಯ್ತಾ ಎಲ್ಲರೂ ಸಹ ಕೊಡುದಿಲ್ಲ ಹಾಗೆಲ್ಲ ನಾನ್ ಮಾತ್ರ ಕೊಡುದು ಹಾ ಅಂತ ನಮ್ಮ ಜಿತಣ್ಣ ಹೇಳ್ತಿದ್ದಾರೆ ಬೇಜಾರ್ ಮನ್ಪುಚ್ಚಿ ಜಿತಣ್ಣ ದಾದಿ ಗೊತ್ತುನ ಮಿತ್ತು ಪೋದುಂಡತೆ ಅಲ್ಪ ಕ್ಲಿಕ್ ಮನ್ಪುಲೆ ಅಪಗೈರಿಗೆ ಲೈಕ್ ಬಟನ್ ತೋಜೋಣ ಯತಿಶಣ್ಣ ಮತ್ತೆ ನಗ್ತಾ ಇದ್ದಾರೆ ಯಾಕೆ ನಗೂತಿದ್ದೀರಾ ಮಂಗಂತರ ಕಾಣಿಸ್ತಿದ್ದೇನಾ ನಾನು ಮಂಗಂತರ ಕಾಣಿಸ್ತಿದ್ದೇನಾ ಜೀತಣ್ಣ ಹೇಳ್ತಿದ್ರೆ ಇರೆಗೆ ಬುಕ್ಕ ಸ್ಕ್ರೀನ್ ಶಾಟ್ ಕಡಪುಡ್ಪೆ ತೂಲೆ ಆವಾವು ಕಡಪುಡ್ಲೇ ಇರು ಆಯ್ತು ಮಾರ ಎಷ್ಟು ಜನ 3 ಜನ ಮತ್ತೆ ಪುನಃ ಬಂದ್ರು ಎಂತ ಅವಸ್ಥೆಯ ಮಾರ ಎಂತ ನಿಮ್ಮದು ಮೆಸೇಜ್ ಮಾಡಿ ಪ್ಲೀಸ್ ಟಾಪ್ ಕೊರ್ಪೆಮ್ ಎಂಚೆಂಚಿನ ಕೊರೊಂದು ಲೈಕ್ ಪ್ಲೀಸ್ ಮೆಸೇಜ್ ಮಾಡಿ ನನಗೆ ಪ್ಲೀಸ್ ಯಾರ್ದು ಮೆಸೇಜ್ ಬರ್ತಾ ಇಲ್ಲ ಐ ಆಮ್ ರಿಯಲಿ ಸಾರಿ ಯಾಕೆ ಹೀಗೆ ಆಗ್ತುಂಟು ಮಾರ್ರೆ ಕರ್ಮ ಮಾರ್ರೆ 7 ಲೈಕ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಶಿ ಎಂಚಿನ ಮಾರ್ರೆ ಅವಸ್ಥೆ ಈ ಮೆಸೇಜ್ ಮಾಡ್ತಿದ್ದಾರೆ ನಿಖಿಲ್ ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ನಮ್ಮ ಜೀತಣ್ಣ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್
ಥ್ಯಾಂಕ್ ಯು ಸೋ ಮಚ್ ಜಿತಣ್ಣ. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಬರ್ತಾ ಇಲ್ಲ ನನಗೆ. ಐ ಆಮ್ ರಿಯಲಿ ಸಾರಿ. ಎಷ್ಟು ಜನ ಮೆಸೇಜ್ ಮಾಡಿದಿರಿ ನನಗೆ ಸಹ ಗೊತ್ತಾಗ್ತಾ ಇಲ್ಲ. ಇದು ಬರ್ತಾ ಉಂಟು ಜಿತಣ್ಣಂದು ಮೆಸೇಜ್ ಹೈಲೈಟ್ ಆಗ್ತಾ ಉಂಟು ಆಯ್ತಾ. ಫುಲ್ ಪಟಕೆ ಎಲ್ಲ ಬಿಡ್ತಾ ಇದ್ದಾರೆ. ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಹೇಳಿ 5 ಜನ ಇದ್ದೀರಿ ಲೈವ್ ಅಲ್ಲಿ. ಪ್ಲೀಸ್ ಮೆಸೇಜ್ ನ ಮಾಡ್ತಾ ಹೋಗಿ. ಸಂಪತ್ ಅವ್ರು ಹೇಳ್ತಾರೆ ಬಾಯ್ ಅವೇ. ಸ್ವಪ್ನ ಸುಂದರಿ ಗುಡ್ ನೈಟ್ ಪಣಂದುಲ್ಲೇರೆ. ಸಂಪತ್ ಅಣ್ಣ ಸಾರಿ ಮೆಸೇಜ್ ತೋಜೊಂದಿಜ್ಜೆ ಇಂಕ್ ಬೇಜಾರ್ ಮಲ್ಪಡೆ ಎಲ್ಲಗಿನಿ ಬಲೆ ಲೈವ್ ಓಕೆನಾ ಎಲ್ಲೇ ಆಂಡ ಮನ್ಪೆ ಎಪ್ಪಗಲೆ ಪೂಜಿ. ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಜಿತಣ್ಣ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾರಿ ಮಾತ್ರೆಗ್ಲ ಸಾರಿ ದಯಪಂಡ ಮಸ್ತ್ ಜನಕ್ಕೆ ಮೆಸೇಜ್ ಪಂಡ ಮಲ್ಪರೆಗೆ ಆವೊಂದಿಜ್ಜಿ ಬೊಕ್ಕ ಎಂಕ್ಲ ಓದ್ರೆಗ್ ಬಾರಿ ಬಂಗ ಅವನು ಪಂಡ ಮೆಸೇಜ್ ತೋಜವು ಜತ ಹೊರ ಮಿತ್ತು ಬೋಡು ಹೊರ ತಿರ್ತು ಬರುಡು ಮಸ್ತ್ ಜಂತ ಮೆಸೇಜ್ ಸ್ಕಿಪ್ ಆದಿಪ್ಪುಂಡು ಎಂಚಿನ ಅವಸ್ಥೆನ ಗೊತ್ತಾಪುಜಿ. ಜೀತಣ್ಣ ಅವರು ಫುಲ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೋಕಿದ ಸಿಂಗಾರಿ ಬಾಯ್ ಗುಡ್ ನೈಟ್ ಪಣಂದಿಲ್ಲ ಸಂಪತಣ್ಣೆ. ಥ್ಯಾಂಕ್ ಯು ಸೋ ಮಚ್ ಸಂಪತಣ್ಣ. ಬಾಯ್ ಬಾಯ್ ಟೇಕ್ ಕೇರ್. ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಜೀತಣ್ಣ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅನ್ವಿ ನಮ್ಮ ಹೆಮ್ಮೆ. ಸರಿ ಥ್ಯಾಂಕ್ ಯು ಸೋ ಮಚ್. ಅವು ಎಂಚಿನ ಮರೆ ಮೋಕೆದ ಸಿಂಗರಿ. ಮೂಕೆದ ಸಿಂಗಾರಿ ಉಂತಿದೆ ವಯ್ಯಾರಿ ಒಂಜಿ ಜನ ತೋಜುಂದುಂಡು ಲೈವೂಡುಲಲ ದಾಯಗಿಂಚ ಆಪುನಿಂದು ಗೊತ್ತು ಆಪುಜಿ. 8 ಲೈಕ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹೊಸೊಬ್ರು ಬಂದ್ರು ಅನ್ಸುತ್ತೆ ಈಗ. ಯಾರಿದು ಸಾಂಗ್ ಕೇಳಿ ಬಂದದ್ದ ನನ್ನದು? ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಪಟಕಿ ಬಿಡ್ತಿದ್ದಾರೆ ನಮ್ಮ ಅಜಿತಣ್ಣ ಅವರು. ಯಾರಿದು ಮತ್ತೆ ಪುನಃ ಬಂದದ್ದು ಲೈವ್ಗೆ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಮೊದಲಿನ ಜೋಶ್ ಇಲ್ಲ ಈಗ. ಸೊ ಬೇಗ ಬೇಗ ಮೆಸೇಜ್ ನ ಮಾಡ್ತಾ ಹೋಗಿ. ಹಾಗೆ ಮೆಸೇಜ್ ಯಾರಾದ್ರೂ ಸ್ಕಿಪ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. 8 ಲೈಕ್ ಬಂದಿದೆ. ಉಮೇಶ್ ಅವರು ಬಂದ್ರು. ಹಾಯ್ ಅನ್ವಿ ಏನ್ ಸೋಲ್ಲರ್ ಪಣಂದುಲ್ಲೆ ಉಮೇಶ್ ಅಣ್ಣ ಬೊಕ ಥ್ಯಾಂಕ್ ಯು ಸೋ ಮಚ್ ಎನ್ನ ಲೈವ್ಗೆ ಬತ್ತಿನ ಬುಕ ವಿಶೇಷ ಮತ್ತೆ ಏನ್ ಸೋಲ್ಲರಿ ಇದು ಮಣಸ್ಪುರ ಮಲ್ತಡ ದಾದ ಮಲ್ತೊಂದುಲ್ಲರು ದಾದ ಸ್ಪೆಷಲ್ ಯಾನ್ ಒರಿಯೇ ಉಳ್ಳಗೆ ಇಜ್ಜಿ ಜಿತ್ತಣ್ಣ ಮೇರು ಉಮೇಶ್ ಬತ್ತೇರು ಉಮೇಶ್ ಅಣ್ಣ ಬತ್ತೇರು. ಹ್ಮ್ ಎಂಚಿನ ಗೊತ್ತುಜಿ ನೆಟ್ವರ್ಕ್ ಇಶ್ಯೂ ಅಕ್ಲ್ ಪಾಪ ಪೋಪೆರ್ ಏನ್ ಅನ್ಪುನು ಅಕ್ಲೆಗ್ ಕರೆಕ್ಟ್ ಕ್ಲಿಯರ್ ಅದು ವಾಯ್ಸ್ ಕೆಂಜಿಡ ಸೀದ ಪೋಪೆರ್. ಖುಷಿ ಸಿಸ್ಟರ್ ಬಂದ್ರು. ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ರೆ. ಹಾಯ್ ಸಿಸ್ಟರ್ ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಎಂತ ಸ್ಪೆಷಲ್ ಮಾಡಿದ್ದೀರಾ ಇವತ್ತು? ಏನ್ ಅಡಿಗೆ ಮಾಡಿದೀರಾ? ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಜಿತಣ್ಣ ಸಪೋರ್ಟ್ ಅಲ್ಲಿ ಇದ್ದಾರೆ. ಅಯ್ಯೋ ದೇವಾ. ನನ್ನ ಲೈವ್ ನಿಮ್ಗೆ ಇಷ್ಟನಾ ಅಂತ ಹೇಳಿ ಕೇಳಿದ್ದೇನೆ. ಪ್ಲೀಸ್ ನನಗೆ ವೋಟ್ ಮಾಡಿ. 11 ವೋಟ್ ಆಗಿದೆ. ನೋಡುವ ಎಷ್ಟು ವೋಟ್ ಆಗ್ತದಂತ ಹೇಳಿ. ಯಾನ್ ಸೂಪರ್ ಅನ್ವಿ ಒಣಸ್ ಆತಜಿ ಅಂದೆ ಒಣಸ್ ಮಲ್ಪಲೇತಾ ಏತ್ ಪೊರ್ತು ಒಣಸ್ ಅಲ್ಪನು ದಾದಾ ಸ್ಪೆಷಲ್. ಖುಷಿ ಸಿಸ್ಟರ್ ಹೇಳ್ತಿದ್ದಾರೆ ಯಾಕೆ ಸಿಸ್ ಲೈಕ್ ಬಟನ್ ಇಲ್ವಾ ಅಂತ ಕೇಳ್ತಿದ್ದಾರೆ. ಅಯ್ಯೋ ದೇವ್ರೆ ಎಂತ ಆಗಿದೆ ಅಂತಾನೇ ಗೊತ್ತಿಲ್ಲ ನನಗೆ. ನಿಜವಾಗ್ಲು ಸಿಸ್ಟರ್ ಏನೋ ಆಗ್ತಾ ಉಂಟಾಯ್ತಾ. ಯಾರೆಂತ ಮಾಡ್ತಿದ್ದಾರೋ ಎಂತ ಕತ್ತೆ ಗೊತ್ತಾಗ್ತಿಲ್ಲ ನನ್ಗೆ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನೋ ವಿಷಯ ಆಗಿದೆ ಆಯ್ತಾ. ಲೈಕ್ ಬಟನ್ ಇಜ್ಜಿತ್ತು. ಅಯ್ಯೋ ದೇವ ಎಂಚ ಪಣ್ಪುಣ್ಯ ಎಂಕ್ ಗೊತ್ತಾ ಪೂಜಿ. ಡಬಲ್ ಟ್ಯಾಪ್ ಮಾಡಿ ನೋಡುವ. ಡಬಲ್ ಟ್ಯಾಪ್ ಮಾಡಿ ನೀವು. ಮಾಡಿದೀನಿ ಸಿಸ್ ಅಂತ ಹೇಳ್ತಿದ್ದಾರೆ ಖುಷಿ ಸಿಸ್ಟರ್. ಹೌದಾ ಖುಷಿ ಸಿಸ್ಟರಿಗೆ ರೋಸ್ ಕೊಡ್ತಾ ಇದ್ದಾರೆ ನಮ್ಮ ಜಿತ್ತಣ್ಣ ಅವರು. ಥ್ಯಾಂಕ್ ಯು ಬ್ರೋ ಅಂತ ಹೇಳ್ತಿದ್ದಾರೆ ಖುಷಿ ಸಿಸ್ಟರ್. ಲೈಕ್ ಬಟನ್ ಇಜ್ಜಿಗೆ ತೂಲೆ ಪಣಂದುಲ್ಲ ಅಂದೆ ಇಂಚನ ಡಬಲ್ ಟ್ಯಾಪ್ ಮಾಡಿ ನೋಡುವ. ಬಂಗುಡೆ ಪುಳಿ ಮುಂಚಿಗೆ ಬಕ್ಕ ಫ್ರೈ ಒಪ್ಪ ಭಯಂಕರ ಮಾರೆ. ಎಂಕ್ಲೆಗೆ ನಿತ್ತಸ್ಡೆ ದಾಲ ತಿನ್ನರಿಕಿಜ್ಜಿ ವೆಜ್ ನನ್ನ ಮೂಜಿ ದಿನ ತಿಂಪುಜೆನ್ ಇರ್ನ ಸಾಂಡ ದಾದ ಸ್ಪೆಷಲ್ ದಾಲ ಇಜ್ಜಿ ಸ್ಪೆಷಲ್ ದಾಲ ಇಜ್ಜಿ ನಿ ವೆಜ್ ಒಣಸಾತಜಿ ನನ್ನ ಮಲ್ಪುಡಾತ್ರೆ. ಖುಷಿ ಸಿಸ್ಟರ್ ಹೇಳ್ತಿದ್ದಾರೆ ಜೇರೆನ್ ಪ್ಲೀಸ್ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಬರ್ತಾರೆ ಜಿತಣ್ಣ ಪ್ಲೀಸ್ ಅರ್ನ ಅರೆಗುಂಜಿ ಸಬ್ಬಾಲೆ. ಯಾರಿಗೆಲ್ಲ ಲೈಕ್ ಬಟನ್ ತೋರಿಸ್ತಿಲ್ಲ ಮೆಸೇಜ್ ಹಾಕಿ ಅಂತ ಹೇಳ್ತಿದ್ದಾರೆ. ಹೌದಾ ಲೈಕ್ ಬಟನ್ ತೋರಿಸ್ತಿಲ್ವಾ? ಹಾರ್ಟ್ ಕಳಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಅವರು ಮಾಡಿದ್ದೀನಿ ಲೈಕ್ ಆಗಿದೆ ಆದ್ರೆ ಎಷ್ಟು ಅಂತ ತೋರಿಸ್ತಾ ಇಲ್ಲ.
ಹೌದಾ? ನನ್ಗೆ 9 ಲೈಕ್ ಕಾಣಿಸ್ತಾ ಇದೆ. 9 ಲೈಕ್ ಆಗಿದೆ. ಮತ್ತೆ ಗೊತ್ತಿಲ್ಲ. ಬೊಕ್ಕ ವಿಶೇಷ ಅನ್ವಿ ಪಣಂದುಲ್ಲೆರ್. ವಿಶೇಷ ಇರ್ನನೆ ನಿಕಲ್ನನೆ ಮತ್ತ ಪನೋಡು. ವಿಶೇಷ ನಿಕಲ್ನನೆ. ಉಮೇಶ್ ಅಣ್ಣ ದಾದಿ ಗೊತ್ತುಂಡ ಈರ್ ಎಂಕ್ ರಿಕ್ವೆಸ್ಟ್ ಮಾಡ್ತಾರತ್ತ ಇನ್ಸ್ಟಾಡ. ಯಾನುಂಟತ್ತ ಸತ್ಯ ಮಸ್ತ್ ಜಂತ ಬತ್ತಿಪ್ಪುಂಡು ರಿಕ್ವೆಸ್ಟ್ ಯಾನ್ ತೂರೆ ಬಪ್ಪುಜಿ. ಬೊಕ ಈರೆ ಪಂಡ್ ಎನ್ನುದ ಗೊತ್ತುಜಿ ಎಂಕ್ ಈರೆತ. ಈರ್ನ ಫೋಟೋಲ ಇಜ್ಜಿ ದಾಲ ಇಜ್ಜಿ ಎಂಚಿನ ಅವಸ್ಥೆ. ಎಂಕ್ ಪೋಡ್ಗೆಲ ಆಪುಂಡು ಪಂಡ ಫೋಟೋ ಪೂರ ಒಪ್ಪುಜತೆ. ಅಂಚ ಅಕ್ಸೆಪ್ಟ್ ಮಲ್ಪರೆ ಮಸ್ತ್ ಬಂಗ ಆಪುಂಡು ಪೋಡ್ಗೆ ಆಪುಂಡು. ಪ್ಲೀಸ್ ಒಂಜಿ ಬೇಗ ಫೋಟೋ ಪಡ್ಲೆ. ಎಂಕ್ಲೆಗ್ ತೂಯಿಲಕ್ಕಲ ಆಪುಂಡು. ಅಂಚನೆ ಇತ್ನ ಡಿಪಿಗ್ ಒಂಜಿ ಫೋಟೋಲ ಬತ್ತಿಲಕ. ಮೆಸೇಜ್ ನೋಡಿ ಬ್ಲಾಕ್ ಆಯ್ತು. ಎಂತ ಅವಸ್ಥೆ ಮಾರಕ. ಎಂತ ಇದು ಅವಸ್ಥೆ. 3 ಜನ ಇದ್ದೀರೀಗ. ಖುಷಿ ನಾನು ಬಂದು 1 ವೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಖುಷಿ ಅವ್ರೆ ಅವ್ರು ಬಂದಿದಾರಂತೆ, ನೀವು ಹೋಗಿ ಆಯ್ತಾ. ರಿಕ್ವೆಸ್ಟ್ ಮಾಡ್ರಿ ಅಕ್ಸೆಪ್ಟ್ ಮಾಡ್ತಿದಾರ ಈಗ ಅಂದ. ಅವು ಇಂತ ಕೋಡೆ ಮಣಿದಾನೆ ಅಕ್ಸೆಪ್ಟ್ ಮಾಡ್ತೀನಿ. ಯತೀಶ್ ಬ್ರೋ ಕೂಡ ಬರ್ತೀರಿ ಸಾಂಗ್ ಪಣಂದಲ್ಲಿ. ಸಾಂಗ್ ಓಪನ್ ನೋಡು. ಹೋಗಿದ್ದ ಸಿಂಗಾರಿ ಉಂಟದೆ ವಯ್ಯಾರಿ ಯಾನು ಮುಳುಕ ತೊಂದಲ್ಲ ಓಟೆ ಪೋಪದೆ. ಜಿತಣ್ಣ ಬಂದಿಲ್ಲ. ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಹೇಳ್ತಿದ್ದಾರೆ. ಯತೀಶ್ ಅವರು ನಗ್ತಾ ಇದ್ದಾರೆ. ವಾಯ್ಸ್ ಸರಿ ಕೇನು ಜಿ ಪಣಂದಿಲ್ಲ. ಅವು ಅದು ಗೊತ್ತ ನೆಟ್ವರ್ಕ್ ಪ್ರಾಬ್ಲಮ್. ಅವು ಪಕ್ಕದ ಅಲತ್ ಗೂಗಲ್ ಮೂವಿದ್ದ ಗೂಗಲ್ ಅತ್ತು ಗೂಗ್ಲಿ ಮೂವಿದನಾ ಅಡಿಲಿ ಉಂತಲೆ. ಗೂಗ್ಲಿಯಾ? ಗೂಗ್ಲಿ ಇದ್ದ ಯಾವ್ದು ಬೇಕು? ಗೂಗ್ಲಿದ ಪುರ ಬೊರ್ಚಿ ಮಾರೆ ಎಂಕ್ ಸ್ಯಾಡ್ ಬಾ ಬೇಜಾರ್ ಮತ್ತೆ ಬೊರ್ಚಿ ನಮಕ್. ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಹೇಳಿ ಜಿತಣ್ಣವರು ಹೇಳ್ತಿದ್ದಾರೆ. ಅಂತ ಯತೀಶ್ ಬ್ರೋ ಹೇಳ್ತಿದ್ದಾರೆ. ಉಮೇಶಣ್ಣ ದಾನಿಯೇ ಫೋಟೋ ಪಾಡುಜರ್ ಕಣ್ಣಾಪುಡ್ ಬಂದ ಒಂಜಿ ಲಿಂಬೆ ಕಟ್ಟದೆ ಪಾಡ್ಲೇಬೆ ಫೋಟೋ. ಎಸ್ ಅವೇ ಅಂತ ಹೇಳಿ ಅವೇ ಪಣಂದುಲ್ಲೇರು. ಓ ಸಾಂಗ್ ಪನೋಡು. ಏನೋ ಏನೋ ಆಗಿದೆ ಬಕ್ ಗೊತ್ತು ಜಿ ಸಾಂಗ್ ಅಲ್ಲ. ಉಮೇಶಣ್ಣ ದಾನಿ ಕಣ್ಣಾಪುಂಡ ತೆಲ್ತುಂದುಲ್ಲೇರು. ದುರ್ಗಾ ವಿಶು ವ್ಲಾಗ್ಸ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದದಕ್ಕೆ. ಮತ್ತೆ ಏನ್ ಸ್ಪೆಷಲ್ ಮಾಡಿದ್ದೀರಾ? ಎಂತ ವಿಶೇಷ ಎಲ್ಲ? ಮಂಡೆ ದರ್ತನುಲ್ಲಿರು ನಮ್ಮ ಯತೀಶಣ್ಣೆ ದಾಯಿಗ್ ಯಾಕೆ ತಲೆಯನ್ನು ಬಡಿತಾ ಇದ್ದೀರಾ ಯತೀಶ್ ಬ್ರೋ? ದುರ್ಗಾ ಅವರು ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಏನ್ ಸೌಲ್ ಇರ್ಬೇಕಾ ದುರ್ಗಾ ಸಿಸ್ಟರ್? ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಒಂಜಿ ಲೈನ್ ಆಡಲ್ಲ ಪನ್ಲೆಗೆ ಐಟ್ ಒಂಜಿ ಸಾಂಗ್ ಉಂಟು ಗೊತ್ತುಂಡೆ. ಬಿಸಿಲು ಕುದುರೆಯೊಂದು ಬಕ ಗೊತ್ತು ಜೀಲಲ. ಅವು ಈ ಸಾಂಗ್ ದ ಲಿರಿಕ್ಸ್ ಪಾಡ್ಲೆ ಮೂಲಿ ಏನ್ ಪನ್ಪೆ. ದುರ್ಗಾ ಸಿಸ್ಟರ್ ಮತ್ತೆ ಹಾಯ್ ಅಂತ ಹೇಳ್ತಿದ್ದಾರೆ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. 10 ಲೈಕ್ ಆಗಿದೆ. ಹಾಗೆ ಒಂದು ವೋಟ್ ಮಾಡಿ ನೋಡುವ. ನನ್ನ ಲೈವ್ ನಿಮ್ಗೆ ಇಷ್ಟನಾ ಅಂತ ಕೇಳ್ತಿದ್ದೇನೆ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಏನೋ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ. ಆಗೋಗಿದೆ ಮಾಯ ಈ ನನ್ನ ಮುದ್ದಿನ ಹೃದಯ. ಕುಡಿ ನೋಟಕ್ಕೆ ಇಡವಿ ಜಾರಿ ಬಿದ್ದಿದೆ ಜೀವ. ಥ್ಯಾಂಕ್ ಯು. ಆತುಂಜಿ ಬರ್ಪುಜಿ ಸಾಂಗ್ ಒಂತಂತೆ ಬರ್ಪುನಾತೆ ಪಟ್ಟಕ್ಕಿ ಬುಡತ್ತದು ಬುಲ್ತೊಂದುಲ್ಲಿರು. ಅಯ್ಯೋ ದೇವರೇ ಬುಲ್ಪೊರ್ಚಿ ದೇವರೇ. ಒಂಜಿ ಲೈನ್ ಆಡಲ್ಲ ಪನ್ನೆಗೆ. ಉಮೇಶ್ ಅವರು ಸೂಪರ್ ಅಂತ ಹೇಳಿ ಹಾರ್ಟ್ ನ ಕಳಿಸ್ತಿದ್ದಾರೆ. ಮುಖದಲ್ಲಿ ಫುಲ್ ಹಾರ್ಟ್ ಅಲ್ಲಿ ಜಿಗ ಜಿಗ ಅಂತ ಹೊಳಿತಾ ಇದ್ದಾರೆ. ಉಮೇಶ್ ಅವರು. ಜಾನು ಸಿಸ್ಟರ್ ಬಂದ್ರು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಿ ಸೂಪರ್ ಸಾಂಗ್ ಪಣಂದುಲ್ಲಿರು. ಯೊಬ್ಬ ಸಾಂಗ್ ಎಂದು ಮಸ್ತ್ ಜನ ಬತ್ತಿರ್ ಮಾರೆ. ಜಿತ್ತಣ್ಣ ಒನ್ಸ್ ಮೋರ್ ಪಣಂದುಲ್ಲಿರು ಕೂಡ ಪನೋಡ ಪನ್ಪೆ. GM ಸಿಸ್ಟರ್ ಬತ್ತಿರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಏನ್ ಚೊಲ್ಲಿರ್ಬೇಕಾ? ಹಾಯ್ ಸಿಸ್ಟರ್ ಪಣಂದುಲ್ಲಿರು. ಜಾನು ಸಿಸ್ ಏನ್ ಚೊಲ್ಲಿರ್ಬೇಕಾ? ದಾದಾ ವಿಶೇಷ ಮತ್ತ ಬುಕ್ಕ ದಾದಾ ಸ್ಪೆಷಲ್ ಅವು ಆನಂದ ಬಾಷ್ಪಗೆ ಯಬಾ ಆನಂದ ಬಾಷ್ಪ ಆನಂದನ್ನೇ ಬತ್ತದ್ಲ ಪೋದಾಂಡ್ ಇಂಚಿ ಬಾಷ್ಪ ಇರ್ನ ಶಕ್ ಬೇಜಾರ್ ಮತ್ತೆ ಮನ್ಪೆರೆ ಬಲ್ಲಿ ಅವೇ. ಯಾವಾಗ್ಲೂ ಸಹ ಖುಷಿಯಾಗಿರ್ಬೇಕಾಯ್ತಾ ಜೀವನದಲ್ಲಿ. ಏನೇ ಬಂದ್ರು ಕೂಡ ಖುಷಿಯಾಗಿ ಫೇಸ್ ಮಾಡ್ಬೇಕು. ಹಾಗೆ ಖುಷಿಯಾಗಿ ಇರ್ಬೇಕು. ಜೋಶಲ್ಲಿ ಇರ್ಬೇಕು. ಫುಲ್ ಜೋಶಲ್ಲಿ ಇರ್ಬೇಕು. ಅನ್ವಿನ ಲೈವ್ಗೆ ಬನ್ನಿ. ಫುಲ್ ಜೋಶಲ್ಲಿ ನೀವು ಇರ್ತೀರಿ. ಓಕೆನಾ? GM ಇರೆಗ್ ಲೈಕ್ ಬಟನ್ ಶೋ ಆಪುಂಡ ಪಣಂದುಲೆರು. ಅಯ್ಯೋ ದೇವ, ನಮ್ಮ ಜೀತಣ್ಣ ಫುಲ್ ನಾಲಿಗೆ ಹೊರಗೆ ಆಗ್ತಿದ್ದಾರೆ. ಯಾಕೆ ಜೀತಣ್ಣ? JRN ಆಪುಜಿ ಪಣಂದುಲೆರು ಅಂದ್ ಮಾರೆ ಡಬಲ್ ಟ್ಯಾಪ್ ಮಲ್ಪಲೆ ಪ್ಲೀಸ್.
ಸೂಪರ್ ಸಿಸಿ ಇರೆಂಚೊಲ್ಲರ್ ಕೆಣದುಲ್ಲೆರ್ ಜಾನು ಸಿಸ್ಟರ್ ಯಾನ್ ಸೂಪರ್ ಡೂಪರ್ ಅದುಲೆಮ್ಮ ಇರೆಂಚೊಲ್ಲರ್ ಡಬಲ್ ಟ್ಯಾಪ್ ಮಲ್ಪ್ಲೆತುಕ ಡಬಲ್ ಟ್ಯಾಪ್ ಮಾಡಿ ನೋಡುವ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಲೈಕ್ ಬರ್ತದೆ ಇಲ್ವಾ ಅಂತ ಹೇಳಿ ನೋಡ್ತೇನೆ ನಾನು. 12 ಲೈಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪುನಃ ಹಾಡ್ಬೇಕಾ ನಾನು? ಲೈಕ್ ಡನ್ ಸಿಸ್ ಅಂತ ಹೇಳ್ತಿದ್ದಾರೆ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ, ಏನೋ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ, ಆ ಆರೋಗ್ಯ ಸಾರಿ ಬಕ್ಕ ನೆನಪು ಆಗೋಗಿದೆ ಮಾಯಾ ಈ ನನ್ನ ಮುದ್ದಿನ ಹೃದಯ, ಆ ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಯಾನ್ ಎಲ್ಲ ಸಾಂಗ್ ಪನ್ಪೆನ್ವಿ ಪಣದುಲೆ ಜೀತಣ್ಣೆ ಖಂಡಿತ ಪಣ್ಲೆ ಅವರೇ GM ಸಿಸ್ಟರ್ ಪಣದುಲೆರು ವರ ಡಬಲ್ ಟ್ಯಾಪ್ ಮಂತೆ ನನ ಮಲ್ತುಂಡ ಫೋನ್ ಬೇತದೆ ಅಯ್ಯೋ ದೇವ ಫೋನ್ ಬೇತದೆ ಪೋಡ ಪ್ಲೀಸ್ ಬರ್ಚಿ ಒಂಜಿ ಸರಿ ಯಾವಿ GM ಸಿಸ್ಟರ್ ಒಂಜಿ ಸರಿ ಯಾವಿ ಉಮೇಶ್ ಅಣ್ಣೆ ಪನದುಲೆರು ಸಾಂಗ್ ಪನ್ಲೆ ಎಡ್ಡೆ ಅಪ್ಪುಂಡಿಗೆ ಯಬ್ಬ ಇಂಚಿ ಸಾಂಗ್ ಬೋಡು ಪ್ಲೀಸ್ ಎಂಕ್ ಲಿರಿಕ್ಸ್ ಕಡಪುಡ್ಲಿ ಯಾನ್ ಟ್ರೈ ಮನ್ಪೇತೆ ಬೊಕ ಯಾಂದರ ಸಿಂಗರ್ ಅತ್ತು ಅವು ಮರಣಿದೊಂಜಿ ಸಾಂಗ್ ಇತ್ತನತೆ ಯಾನ್ ಪಂದಿತ್ತ ಅವು ಡಬ್ಬ ಅದಿತ್ತನವೆ ವಾವ್ ಸೂಪರ್ ಅಂತ ಹೇಳ್ತಿದ್ದಾರೆ. ಯಬ್ಬಾ ದೇವರೇ ಎಂಚಿ ನನ್ನ ಮರ್ರೆ ಅನ್ವಿ ಈರುವಲ್ಲ ಲೈವ್ ಸೆಟ್ಟಿಂಗ್ ಲೈಕ್ ಆಫ್ ಮಲ್ದರ್ ತೋಜುಂಡು ಬೈ ಮಿಸ್ ಓಹೋ ಅಂತಂದು ಇನಿ ಯಾನ್ ಏನೇನ ಮಲ್ತದೆ ಎಂಕೆ ಗೊತ್ತುಜಿ. ಸರಿ ಯಾನವೇನು ಇನಿ ಆನ್ ಮಲ್ಪೇನ್ ಬೊಕ್ಕ ಓಕೆನಾ. GM ಸಿಸ್ಟರ್ ನಗ್ತಾ ಇದ್ದಾರೆ. GM ಸಿಸ್ಟರ್ ಪೊಸತ್ ಫೋನ್ ದೆಪ್ಪುಲಿ ಮಲ್ಲೆಜ್ಜಿ ಜೇರನ್ ಜಾನು ಪಂದ್ ರೋಸ್ ಕೊರೊಂದುಲ್ಲೆರು ಒಬ್ಬ ಭಯಂಕರ. ಜೀತಣ್ಣ ಪ್ಲೀಸ್ ಒಂಜಿ ಲಿರಿಕ್ಸ್ ಬರೆಯಲೆ ತುಕ ಜೇರೆನ್ ಒಂದು ಒಬ್ಬ ರೋಸ್ ತಕೊಳ್ಳಿ ಪನೊಂದುಲ್ಲೆರು ಜಾನು ಸಿಸ್ಟರ್ಲ ರೋಸ್ ಕೊರೊಂದುಲ್ಲೆರು ಮಾರೆ ಭಯಂಕರ ಮಾರೆ ಒಂದು ರೋಸ್ ಬೇರೆ ಆಯ್ಜಿ. ಆರು ಜನ ಇದ್ದೀರಾ ಲೈವ್ ಅಲ್ಲಿ, ಪ್ಲೀಸ್ ಮಾತಾಡಿ. ನನ್ನ ಜೊತೆ ಮಾತಾಡ್ಲಿಕ್ಕೆ ನಿಮ್ಗೆ ಬೇಜಾರಾ? ಹಾಗಾದ್ರೆ ನನ್ನ ಬ್ಲಾಕ್ ಮಾಡಿ ಪರವಾಗಿಲ್ಲ. ಅಲ್ಲಿ ಮೇಲೆ ನಿಂತ್ಕೊಂಡು ಎಂತ ಬಜ್ಜೆ ಪೆಜ್ಜಿತೀರ ಮರಿ ನೀವು. ಜಾನು ಇರೆಗ್ ಮೂರು ರೋಸ್ ಕೊರೊಂದುಲ್ಲೆರು ಒಬ್ಬ ಮೂರು ಮಾತ್ರಕ್ಕೆ ರೋಸ್ ಭಯಂಕರ. ಸಾಂಗ್ ಬರಲಿ ಜಿತ್ತಣ್ಣ ಪ್ಲೀಸ್. ಏನ್ ಪನ್ಪೆ ವೆಯ್ಟ್ ಇತ್ತೆ ಹೊಸ ಲಿರಿಕ್ಸ್ಗೆ. ಓಕೆ ದೇವರೇ ಬರೀ ಪತ್ತೊಂದು ಬಲ್ಲಿ ಬೊಕ ಏನ್ ಟ್ರೈ ಮನ್ಪೇತೆ. ಥ್ಯಾಂಕ್ ಯು ಜೇರನ್ ಅಂತ ಮೇರು ಜಾನು ಸಿಸ್ಟರ್ ಹೇಳ್ತಿದ್ದಾರೆ. ಬೊಕ ವಿಶೇಷ ಮತ ಎಂಚೊಲ್ಲರು ಮಾತಿರ್ಲ ಸೌಖ್ಯ ಉಳ್ಳರ್ ಪಂದೆ ಇನ್ನೊಂದು ವಿಶೇಷಗಳು ಬೊಕ ಬುಕ್ಕ ವಿಶೇಷ ನಿಕಲ್ನೆ ಪನುಡು ಯಾನ್ ಅಂಚಿ ಪೋಂಡ ನೆಟ್ವರ್ಕ್ ಬರ್ಪುಂಡು ಇಂಚಿ ಬತ್ತಿನ ಫ್ಯಾನ್ ಇತ್ತಿನ ನೆಟ್ವರ್ಕ್ಲ ತಿಕ್ಕುಜಿ. ಎಂತ ಮಾಡುದು ಗೊತ್ತಾಗ್ತಾ ಇಲ್ಲ. ಮೆಸೇಜ್ ಮಾಡ್ತಾ ಇದ್ದೀರಾ ನೀವು? ನನ್ನ ಮೆಸೇಜೇ ಸ್ಟಾಪ್ ಆಗಿದ್ಯೋ ಎಂತ ಅವಸ್ಥೆ ಮಾರೆ. ಎಷ್ಟು ಸರಿ ಸೆಟ್ಟಿಂಗ್ಸ್ ಚೇಂಜ್ ಮಾಡುದಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಮೆಸೇಜ್ ಮಾಡಿ. ಜಾನು ಅವರೇ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಜಾನು ಸಿಸ್ಟರ್ ಸಪೋರ್ಟ್ ಐಡಿ ಯಾರು ಖಂಡಿತ ಮಲ್ಪೇರು. GM ಸಿಸ್ ಈರಗ್ ಹೊಸತಾರೆ ಜಾನು ಪಂಡೇರ್ ಗೊತ್ತಾನೆ ದುಂಬು ಜಯಂತಿ ಸಿಸ್ ಪಂಡ್ ಬರುಂದಿತ್ತಿರದಾರೆ ಅರ್ನ ಪುದರ್ ಚೇಂಜ್ DP ಚೇಂಜ್ ಭಯಂಕರ ಪಾಶ್ ಹತ್ತಿರ ಅರ್ತಲೆ. DPಯಲ್ಲಿ ಫುಲ್ ಹಾರ್ಟ್ ಇಟ್ಟು ರೋಸ್ ಅದ್ರ ಒಳಗಿಟ್ಟಿದ್ದಾರೆ. ಪಾಪ 12 ಲೈಕ್ ಮಾತ್ರ ಆಗಿದೆ. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ನನ್ನ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ನ ಮಾಡಿ. ಮಾತಾಡಿ ಜನರೇ ಮಾತಾಡಿ. ಹಾಯ್ GM ಸಿಸ್ ಪಣೊಂದುಲ್ಲೆರು ಜಾನು ಸಿಸ್ಟರ್ ಅತ್ತ ನಿಖಿಲ್ ಪಾತಿರೊಂದುಲ್ಲರ ದಾದ ವಿಷಯನ ದಾದನ ಅವಸ್ಥೆ ಮರ ಎಂಕ್ ಬರ್ಪುಜ ಮೆಸೇಜ್. ಉಮೇಶ್ ಅಣ್ಣ ಅವರ DP ಪಾಡ್ಲೀರು. ಜಾನು ಸಿಸ್ಟರ್ ಫುಲ್ ನಾಚಿಕೆ ಸ್ವಭಾವದಲ್ಲಿ ಫುಲ್ ಪಳಪಳ ಹೊಳಿತಾ ಇದ್ದಾರೆ.
GM ಸಿಸ್ಟರ್ ಲೈಕ್ ಕೊಡಿ ಲೈವ್ಗೆ ಒಂದ್ಸಲ ಅಂತ ಹೇಳ್ತಿದ್ದಾರೆ. ಹೌದೌದು, ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಲೈವ್ಗೆ ಸಪೋರ್ಟ್ ಮಾಡಿ. ವೆಯ್ಟ್ ಇತ್ತೆ ಹೊಸ ಲಿರಿಕ್ಸ್ ಒಬ್ಬ ಬತ್ತುಂಡು. ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ, ಏಳು ಜನ್ಮಕ್ಕೂ ಏಳೇಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಗೆಳೆಯ. ಎದೆ ತುಂಬಿ ಹಾಡುವೆನು ಬಕ ಗೊತ್ತು ಜಿ ಸಾಂಗ್, ಇಂಚಿನ ತುಂಬಿ ಹಾಡುವೆನು ಇಂಚಿನ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಎಂಕ್ ಬರ್ಪುಜಿ ಮರೆ ಬೊಚ್ಚಿ ಅರ್ಪಿಸುವೆ ನಿನಗೆನ್ನು. ಮಾತಿರ್ಲ ಪೋಯರು ಸಾಂಗ್ ಕೇಂದೆ ಪೂರ ಪೋಯರು. ಹೋದ್ರು 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 ಎಲ್ರು ಹೋದ್ರು, ಸಾಂಗು ಕೇಳಿ ಹೋದ್ರು. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ, ಏಳು ಜನ್ಮಕ್ಕೂ ಏಳೇಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಎದೆ ತುಂಬಿ ಹಾಡುವೆನು ಬಗ ಗೊತ್ತು ಚೀಲಾಲ. ಸೂಪರ್ ಅಂತ ಉಮೇಶ್ ಅಣ್ಣ ಹೇಳ್ತಿದ್ದಾರೆ. ಉಮೇಶ್ ಅಣ್ಣ ಪ್ಲೀಸ್ ಇರ್ನ ಡಿ ಪಿ ಪಾಡುಡಿನಿ ಈರ್ ಓಕೆನಾ. ತೂವಡ್ ಎಂಕ್ ದಾಯಪಂಡ ಇರೇನ್ ಎಂಕ್ ತೂವಡ್ 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 ದಾಯಪಂಡ ಇರ್ ಮಸ್ತ್ ಕಮೆಂಟ್ ಮಲ್ಪರ್ ಎಂಕ್. ಸೊ ಅಂಚಾದ್ ಎಂಕ್ ಇರೇನ್ ತೂವಡ್. ಜೇರನ್ ಅವರು ನೈಸ್ ಅಂತ ಹೇಳ್ತಿದ್ದಾರೆ. ಉಮೇಶ್ ಅಣ್ಣ ಸೂಪರ್ ಪಣದಲ್ಲಿ ಬೇ ಇಂಚಿ ಸೂಪರ್ ವಾಯ್ಸೇ ಪೋತುನು ಮೂಲು ಡಬ್ಬ ವಾಯ್ಸ್. ಈ ಜೀವಕ್ಕೆ ನೀನಾದೆ ಚಂದ್ರಮನು ನವ ಚೈತ್ರ ತಂದವನು ಒಬ್ಬ ಮುಂದೆ ಇಂಚಿನ ಈ ಸಾಂಗ್ ದಾಯಗನ್ವಿ ಪಣದಲ್ಲಿ. ಉಮೇಶ್ ಅಣ್ಣ ಪ್ಲೀಸ್ ಪಾಡ್ಲೇ ಡಿ ಪಿ ಪಾಡೋಡು ಮುಂದಿಟತ್ ಇನ್ಸ್ಟಾಡ್ ಪಾಡ್ಲೆ. ಯಾನ್ ಪಂಡ ಇರ್ ಮಸ್ತ್ ಮೆಸೇಜ್ ಪಂಡ ಮಸ್ತ್ ಕಮೆಂಟ್ ಪಾಡುವರತ ಅವಕ್ಕೋಸ್ಕರ ಪಂಡ ಕೇಳಿ ನಾನು ಇಂಚನೆ ತೂಕ ಪಂದಂಚ ಏರಿರು ಪಂದು ತೂವರಿ ಕಾತೆ ಬೊಕ್ಕದಾಲಿಚ್ ವೇದದಾಲೆನ್ನೊಚ್ಚು. ಜಾನು ಸಿಸ್ಟರ್ ಅವಿಂಚಿನ ನೀ ಈ ಜೀವಕ್ಕೆ ಬಕ ಬರ್ಪುಜ ಮರೆ ಅವರು ರಾಗಪುರ ಪೊಕ್ಕಡಿನ ಕೆಟ್ಟೋಡ ಅವ್ಯನ್. ನೀನಾದೆ ಚಂದ್ರ ಮನು ನವ ಚೈತ್ರ ತಂದವನು, ನನ್ನ ಹೃದಯ ನೀನೆ ನನ್ನ ಪ್ರೀತಿ ಗೆಳೆಯ. ಆಯ್ತಾ ಒರಿನ ಬರೀ ಬರ್ತಿ ಅಂದೆ ಅಂದದ್ದು ಗೊತ್ತಾಣ ಎಂಕ್ ಯಾನ್ಕ್ ಬೊಕ್ಕ ಫ್ಲಾಶ್ ಏನವ ಯಾನ್ ಒಂತೆ ಅಂಚೆನೇತ. ಜಾನು ಸಿಸ್ಟರ್ ತೆಲ್ಕೆ ಬರೋದು ನಿಂಗೆ ಸತ್ಯ. ಲೈವ್ ಅಲ್ಲಿ ಒಂದು ಜನ ಇದ್ದೀರಾ, ಯಾಕೆ ಬೇಜಾರಾಗ್ತಾ ಉಂಟು ಮರೆ. ನಾನು ಲೈವ್ ಎಂಡ್ ಮಾಡ್ತೇನೆ, ಲೈವ್ ಎಂಡ್ ಮಾಡ್ತಾ ಇದ್ದೇನೆ ಈಗ, ಲೈವ್ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನಗೆ ಸಪೋರ್ಟ್ನ ಮಾಡಿದ್ದೀರಿ. ಹಾಗೆ ನನ್ನ ತಲೆಹರಟೆಯ ಮಾತುಗಳನ್ನು ಕೇಳ್ತಾ ಇಷ್ಟೊತ್ತು ತಾಳ್ಮೆಯಿಂದ ಇದ್ದದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಮೆಸೇಜ್ ಎಲ್ಲ ಸ್ಟಾಪ್ ಆಯಿತು. ಸೊ ಹಾಯ್ ಎನ್ವಿ ಅಂತ ನಮ್ಮ ಒಬ್ಬ ಇತ್ತು ಮೆಸೇಜ್ ಬರ್ತುಂಡು ಮರೆ ಉನೆಂಚಿನ ಮೆಲ್ಲ ಮೆಲ್ಲ ಮೆಸೇಜ್ ಅರ್ಪುನು. ಜಾನು ಸಿಸ್ಟರ್ ನಗ್ತಾ ಇದ್ದಾರೆ. ದೇವಕಿಮ್ಮ ಬಂದ್ರು. ಹಾಯ್ ದೇವಕಿಮ್ಮ ಎಂಚೊಲ್ಲರು. ಹಾಯ್ ಎನ್ವಿ ಪಣಂದುಲೆರು ಅಮ್ಮ ಎಂಚೊಲ್ಲರು ಅಡ್ಡಬೂರಿಯೆ ಹೋಯ್ ಪಣಂದುಲೆರು ಹೋಯ್ ಅವು ಮೆಸೇಜ್ ಪೂರ ಸ್ಟೆಕ್ ಆಪುನಿ ಐನ್ ಜನಲಿರಿತೆ ಕೂಡ. ಯಾಕೆ ಅಂತ ಯತೀಶ್ ಬ್ರೋ ಹೇಳ್ತಿದ್ದಾರೆ. ಮಳೆ ಬರುವ ಹಾಗಿದೆ ಮನವೀಗ ಹಾಡಿದೆ, ಹೃದಯದಲ್ಲೇ ಕೂತು ನೀನು ನನ್ನ ನೋಡು. ಅಯ್ಯಯ್ಯ ಶೇ ಪೋಂಡವ್ ನನ್ನ ಕೇಳಬೇಕಿದೆ ಬಕ ಬರ್ಪುಜಿ ಪಕ್ಕಡೆ. ನಿತ್ಯ ಬರ್ತೀನಿಗೆ ಅಂದೆ ಅಮ್ಮ ಎಂಚಲ್ಲರ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಯತೀಶ್ ಬ್ರೋ. ಕೈ ಮುಗಿಯೋದಿಲ್ಲದೆ ಜಾನು ಸಿಸ್ಟರ್ ಸಪೋರ್ಟ್ ಹೊಡಲೇರಿ ಅಮ್ಮ ಪಂದೆ ಕೈ ಮುಗಿಯೋದಿಲ್ಲ ಜಾನು ಸಿಸ್ಟರ್. ಕುಡೊಂಜಿ ಸಾಂಗ್ ಬತ್ತನ್. ಮಳೆ ಬರುವ ಹಾಗಿದೆ ಮನವೀಗ ಹಾಡಿದೆ, ಹೃದಯ
ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ, ಸವಿಗನಸು ಕಾಡಿದೆ, ನಸು ನಗುವು ಮೂಡಿದೆ, ಕಾಣದಂತೆ ನಿಂತು ನೀ ನನ್ನ ನೋಡಬೇಕಿದೆ. ಸೌಖ್ಯ ಪಣಂದುಲೆರು ಅಮ್ಮ ಕೈ ಮುಗಿಯೊಂದುಲ್ಲೆರು ಬೊಕ್ಕ ವಿಶೇಷ ಮತ ಜಾನು ಊರಿಗೆ 3 ರೋಸ್ ಬೋರ್ಡ್ ಹಾಕ್ಯಣೊಂದುಲ್ಲೆರು ಕೊರ್ಲೆ ಜೇರೆನ್ ಪಣಂದುಲ್ಲೆರು ದೇವಕ್ಯಮ್ಮ ಯಾನು ಓಟು ಪಾಡ್ತೆ ಶೇರ್ ಮಂತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದೆ. ಮಸ್ತ್ ಥ್ಯಾಂಕ್ಸ್. ಓ ನನ್ನ 30 ದಾದಿ 30 ಒಣಸಾಡೆ ಒಣಸಾತು ಜಿ ಇತ್ತನ ನಮಲ್ಪೊಡು ನಿಕಲ್ನಾಡೆ. ಭಾರಿ ಬೋರಿಂಗ್ ದ ಲೈವ್ ಎನ್ನ ಜೀನಲ ಲೈಕ್ ಮಲ್ತೆ ಅಂದೆ. ಥ್ಯಾಂಕ್ ಯು ಮಸ್ತ್ ಥ್ಯಾಂಕ್ಸ್ ಮೋನೆ ಅಂದೆ. ಗೊತ್ತಾಂಡ್ ಇನ್ಸ್ಟಾಗ್ರಾಮಲ್ಲಿ ಏನು ಗೊತ್ತುಂಟಾ, ರೀಸೆಂಟ್ ನಾನೊಂದು ಪೋಸ್ಟ್ನ ಹಾಕಿದ್ದೇನೆ. ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಅದರ ಲಿಂಕ್ ಇದೆ, ಪ್ಲೀಸ್ ಒಂದು ಕ್ಲಿಕ್ ಮಾಡಿ ಅದಕ್ಕೆ ಒಂದು ಕಮೆಂಟ್ನ ಹಾಕಿ, ಹಾಗೆ ಒಂದು ಖುಷಿಯಿಂದ ಲೈಕ್ನ ಕೂಡ ಕೊಡಿ. ಇಜ್ಜಿ ಪಣಂದುಲ್ಲೆರಿ ಯತೀಶ್ ಬ್ರೋ ಅಂದೆ. ಒಣಸ್ಮಲ್ಪುಡು 4 ಜನ ಇದ್ದಾರೆ, ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ? ಅನ್ವಿಸಿಸ್ ದಾದ ಸ್ಪೆಷಲ್ ಇನಿ ವೆಜ್ಜಿ ಸಿಸ್ಟರ್ ತಸ್ಡೆ ಅತ್ತೆ ಇರಿಗಿದಾದೆ ಜಾನು ಸಿಸ್ಟರ್ 30 ಬಾಕಿ ಮೋನೆ. ಹಾಂ ಹಿಂಗೆ 30 ಬಾಕಿ ಮೋನೆಗ್ ದಾದಮ್ಮ. ಅಯ್ಯೋ ದೇವ, ಕೆಲವೊಂದು ಅರ್ಥ ಅಪ್ಪುಜಿ ಅರ್ಥ ಆಯ್ತು. ಇಜ್ಜಿ ದೇವಕ್ಕೆ ಅರ್ಥ ಆಯ್ತು. 5 ಜನ ಇದ್ದೀರಾ, ಪ್ಲೀಸ್ ಮೆಸೇಜ್ನ ಮಾಡ್ತಾ ಹೋಗಿ. ಜೇರೇನ್ ಸಾಂಗ್ ಬರಡು ಪಣಂದುಲೇರಿ ಮೋನು. ಅಯ್ಯೋ ದೇವಾ ಮೋನುಗಾ ಪ್ಲೀಸ್ ನೋಡಿ, ದೇವಕಿ ಅಮ್ಮಂದು ವಿಡಿಯೋಸ್ನ ಯಾರು ನೋಡಲಿಲ್ಲ ಪ್ಲೀಸ್ ನೋಡಿ, ಅವರಿಗೆ ಸಪೋರ್ಟ್ನ ಮಾಡಿ. ಹಾಗೆ ಜೇರೇನ್ ಅವರು ಮತ್ತೊಂದು ಸಾಂಗ್ ಮೇಲೆ ಬಂದಿದ್ದಾರೆ. ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲೇ ಹೇಗೆ ಗೊತ್ತು ಮರೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇರೇನು, ಅಯ್ಯ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಬರ್ಪುಜ್ ಮರೆ. ಕಳೆಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲೇ ಹೇಗೆ ಬರ್ಪೂಜಿ. ಜಾನು 4 ರೋಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ದೇವಕಿ ಮಹಾಪಣಂದುಲರು ದೇವಕಿ ಪ್ರಪಂಚ ಮೈಸೂರು ಇವರ ವಿಡಿಯೋನ ಯಾರೆಲ್ಲ ನೋಡಲಿಲ್ಲ ಪ್ಲೀಸ್ ವಿಡಿಯೋನ ನೋಡಿ ಬನ್ನಿ. ಹಾಗೆ ಅವರಿಗೆ 30 ಬೇಕಂತೆ ಮೋನೋಗೆ, ಪ್ಲೀಸ್ 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 ಸಪೋರ್ಟ್ ಮಾಡಿ ಅವರಿಗೆ. ಜೇರಣ್ಣವರು ಪಟಕಿ ಬಿಡ್ತಿದ್ದಾರೆ, ಜೀತಣ್ಣ ಪಟಕಿ ಬಿಡ್ತಾ ಇದ್ದಾರೆ. ನನ್ನಲ್ಲ ಬೋರ್ಡ್ ಸಾಂಗ್ ಬೇಕು ಹಾಕಿ. ಉಮೇಶ್ ಅವರು ನಗ್ತಾ ಇದ್ದಾರೆ. ಯಾಕೆ ನಗು ಮಗದಿಂದ ರೈಸ್ತಾ ಇದ್ದೀರಾ ನೀವು ಉಮೇಶ್ ಅಣ್ಣ? ಆವಾಗ ಮ್ಯೂಟ್ ಮಾಡ್ತಿದ್ದೇನೆ ಆಯ್ತಾ, ನನಗೆ ಬೈಕ್ ಕೊಡಬೇಡಿ, ಇಲ್ಲಿ ಮನೇಲಿ ಇರುವುದಲ್ಲ, ಹಾಗಾಗಿ ಮಾತುಕತೆ ಆಗ್ತಾ ಇರ್ತದೆ ಮನೆಯಲ್ಲಿ. ಯಾರೋ ಪ್ರೀತಿ ತಂದೋರು ಭೂಮಿ ಮೇಲೆ ಇನ್ಸ್ಟೆಡ್ DP ಪಾಡಿ ಅವೇ. ಓಕೆ ಸರಿ ಎನ್ ಬೊಕ್ಕ ತೂಪೆ ಅವೇ. ಥ್ಯಾಂಕ್ಸ್ ಅವೇ ಪನ್ನೆಕ್ಕೆ ಪಾಡಿರತ್ತ DP ಆಂಡಲ್ಲ ಪೋಪೆಯನ್ನು ಓಯ್ ಉದಯಣ್ಣ ಸಮ್ಮ ಬಿಡ್ಪು ಎತ್ತೆ ಬತ್ತದಿತ್ತೆ ಪೋಪಿಂಗೆ ಒಡ್ಡೆಗ್ ಇತ್ತೆ ಬತ್ತಿನ ಅತ್ತೆ ಮಾರೆ ಜನ ಒಡೆ ಪೋಪುನು ಶಿ ಎಂತ ಜನ ಮಾರೆ ನೀವು. ಉದಯಣ್ಣ ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದಿದ್ದಕ್ಕೆ. ನಮ್ಮ ಉದಯಣ್ಣ ನಮ್ಮ ಹೆಮ್ಮೆ. ಹಾಗೆ ನಮ್ಮ ಗೊರಕೆ ಉದಯಣ್ಣನಿಗೆ ಜೈ 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 ಜೈ. ಅಯ್ಯೋ ದೇವ,
5 ಜನ ಇದ್ದೀರಾ, ಪ್ಲೀಸ್ ಲೈವಿಗೆ ಒಂದು ಲೈಕ್ನ ಕೊಡಿ, ಹಾಗೆ ಸಪೋರ್ಟ್ನ ಮಾಡ್ತೀರಿ. ನಿಮ್ಮ ಚಾನಲ್ ಇದ್ರೆ ಪ್ಲೀಸ್ ಇಲ್ಲಿ ತಿಳಿಸಿ, ನಾನು ಸಹ ನಿಮಗೆ ಸಪೋರ್ಟ್ನ ಮಾಡ್ತಾ ಇರ್ತೀನಿ. ಎಸ್ ಪಿ ಸಿಸ್ಟರ್ ಬತ್ತೀರಿಯಾ? ಯೋಬೋ ಅಪರೂಪದಕ್ಕಲ್ ಮತ ಯಾನು ಬತ್ತೆ. ಓಕೆ ಎಸ್ ಪಿ ಸಿಸ್ಟರ್ ಹಾಯ್ ಅನ್ವಿ ಸೀಸ್ ಪಣೊಂದುಲ್ಲಿರಿ. ಹಾಯ್ ಅನ್ವಿ ಸೀಸ್ ಪಣೊಂದುಲ್ಲಿರಿ. ಹಾಯ್ ಹಾಯ್ ಎಸ್ ಪಿ ಸಿಸ್ಟರ್ ಏನು ಚೊಲ್ಲಿರ್ಬೇಕಾ? ಥ್ಯಾಂಕ್ ಯು ಸೋ ಮಚ್. ನಾನು ಲೈವಿಗೆ ಬತ್ತಿನಕ್ಕೆ ಶ್ವೇತಕ್ಕ ಅಡ್ಡಪುರಿಯ ಪಣೊಂದುಲ್ಲಿರು. ನಮ್ಮ ಉದಯಣ್ಣ ಶರಣ್ಯ ವಲ್ಪ 6 ಬೈದಿಜಿರು ನನ್ನ ಬರಡಾತೆ. ಎನ್ನ ಲೈವ್ ಶುರುವಾದ ಸಾಧಾರಣ 1 ಗಂಟೆ ತಾಗಣದಾನೆ. ಇತ್ತು ನಿಖಿಲ್ ಬರವತ್ತರ್ ತನ್ಮಯಳಾದೆನೋ ತಿಳಿಯುವ ಮುನ್ನವೇ ಕಣ್ಮರೆಯಾಗಲೇ ಹೇಳು ಮರೆಯುವ ಮುನ್ನವೇ ನೀನು ಎಂಚಿನ ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು. ಬಕ ಗೊತ್ತು ಜಿ ಎಂಕ ಸಾಂಗುಲ ಗೊತ್ತು ಜಿಲ. ಜಾನು ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಕ್ಲೆ ಉದಯ್ ಬ್ರೋ ಪಣಂದಿಲ್ಲ ಯಾನ್ ಲಡ್ಡ ಬರಿ ಎಸ್ ಪಿ ಸಿಸ್ಟರ್ಗೆ ಲೈಕ್ ಕೊರಿಯೆ. ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ ಲೈಕ್ಲ ತೋಚೊಂದಿಜಿಗೆ ಯಾನು ಬಿಸಿ ಸಿಸ್ ಪಣಂದಿಲ್ಲ ಅಂದೆ ಭಯಂಕರ ಇದು ಮಲ್ಲೆಜಿ ಬಿಸಿ ಪೋಡು ಲೈಫ್ಡು ಜೇರೆನ್ ಓಲುಂಡು ಇರ್ನ ಸಾಂಗ್ ಪಣಂದುಲ್ಲೆರು ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಜೀತಣ್ಣಗ್ ಅನಿಸೊಂದುಂಡುಗೆ ಪಾರಿವಾಳದ ಐಕ್ ಸಾಂಗ್ನು ಬರೀತಿರ್ಗೆ. ಜಾನು ಸಿಸ್ಟರ್ ಫುಲ್ಲು ಜೋಶುಡು ತೆಲ್ತೊಂದುಲ್ಲೆರು. ಜೇರೆನ್ ಜಾನು ಹಾರ್ಟ್ ಕೊರ್ದು ರೋಸ್ ಕೊರೊಂದುಲ್ಲೆರು ಇರೆಗ್ ಪನೊಂದುಲ್ಲೆರು. ಹಾಗೆ ಎಸ್ ಪಿ ಸಿಸ್ಟರ್ ಅವರು ಎಸ್ಸೆ ಬರೆಯೊಂದು ಉಲ್ಲೆ ಅಂಚ ಅಂದೆ ಎಸ್ಸೆ ಬರೆಯೊಂದುಲ್ಲರ ಭಯಂಕರ ಮಾರೆ. ಜೇರನ್ ಅವರು ಎಸ್ ಪಿ ಅಕ್ಕ ಹಾಯ್ ಪಡೊಂದುಲ್ಲೆರು. ಉಮೇಶ್ ಅಣ್ಣ ಪಡೊಂದುಲ್ಲೆರು. ಜೇರನ್ ಲಿರಿಕ್ಸ್ ಪಾಡ್ಲೆ ಅನ್ವಿ ಸಾಂಗ್ ಪನ್ಪೆರು. ಯೊಬ್ಬ ಸಾಂಗ್ ದಾಲ ಲಾಯ್ಕಿಜ್ಜಿ ಪೊಕ್ಕಡಿಜಿನಲ್ಲ ಗಮ್ಮತ್ಗ್. ಜೀತು ಬ್ರೋ ಹಾಯ್ ಪಡೊಂದುಲ್ಲೆರು ಎಸ್ ಪಿ ಸಿಸ್ಟರ್. ಚಾಕ್ಲೇಟ್ ಕಡ ಪಡೊಂದುಲ್ಲೆರು ಉದಯಣ್ಣೆ ಅಂಚನೆ. ಜೇರನ್ ಅವರು ಹುಡುಗರು ಬೇಕು ಕುರಿಯ ಮರಿತರ ಹುಡುಗರು ಬೇಕು ಎಬೆ ಒಂದಿಂಚು ಸಾಂಗಿ ನಾವು ರೆಡಿ ಹುಡುಗರು ಎಂಚು ಸಾಂಗಿ ಒಂದು ಶ ಅವ ಅಂಚತ್ತಿ ಸಾಂಗ್ ಬೇತೆ ನವೆಂಚಿನ ಸಾಂಗ್ ಉಂಡು. ಹುಡುಗರು ಬೇಕು ಅವೆಂಚಿನ ಸಾಂಗ್ ಉಂಡು ಎಂಕ್ ಬರ್ಪುಜಿ. ಎಸ್ ಪಿ ಅಕ್ಕ ಬಲೆ ಪೋಯಿ ಪಣಂದುಲ್ಲೆರು ಜೀತಣ್ಣೆ ದೂರ ಐಸ್ ಕ್ರೀಮ್ ತಿನ್ರಿ ಈಗ ನಿಖಿಲ್ ತಿಲ್ಪುನ್ ಕೂಡ ಇಟ್ಲ. ಶ್ವೇತಕ್ಕ ಉಂಡಾರ ಕೇಳಂದುಲ್ಲೆರು ನಮ್ಮ ಉದಯಣ್ಣೆ. ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈವಿಗೆ ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ. ಹಾಯ್ ಸಿಸ್ ಅಂತ ಮತ್ತೆ ಪುನಃ ನಮ್ಮ ಖುಷಿ ಸಿಸ್ಟರ್ ಬಂದರು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪುನಃ ಬಂದ್ರಲ್ವಾ. ಎಸ್ ಪಿ ಸಿಸ್ಟರ್ ಪಣಂದುಲ್ಲೆರು ಮೊರಣಿ ಸೆಕೆಂಡ್ ಪ್ರೈಸ್ ಬತ್ತುಂಡು ಅಂಚ ಕೂಡ ಬರೆ ಪುನಃ ಓ ಅಂದೆ ಒಯ್ಟಿ ಸೆಕೆಂಡ್ ಪ್ರೈಸ್ ಬತ್ತಿನ. ಉದಯ್ ಬ್ರೋ ಉಂಡು ಜಿ ಪಣಂದುಲ್ಲೆರು. ಈರು ಉಂಡರೆ ಕುಕ್ಕುಡು ಪಣಂದುಲ್ಲೆರು. ದಾದೆ ಪಂದ್ ಪಣಂದುಲ್ಲೆರು. ಜಾನು ಸಿಸ್ಟರ್ ಅರಳುತ್ತಿರೋ ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಅಕ್ಕ ಗೊತ್ತು ಮಾರೆ ಬಾಡದಿರು ಸ್ನೇಹದ ಹೂವೆ ಮುಗುಲ್ದಾಯಿ ನನ್ ಬುಲ್ಪೋನ್ ಮಾರೆ ಪ್ರೇಮದ ಬಂಧನದಲ್ಲಿ. ಅಯ್ಯೋ ನಾನು ಏನ್ ಬುಲ್ಪೆ ನನ್ನ ಫೀಲಿಂಗ್ ಸಾಂಗ್ ಬೊಚ್ಚಣ್ಣ ಹೆಂಗ್ ಸಾಕಂಡು. ಉದಣ್ಣೆ ದಾನೆ ಕೇನೊಂದುಲ್ಲೆರು ಅಂಚನೆ. ಎಸ್ ಪಿ ಸಿಸ್ಟರ್ ಜೀತು ಬ್ರೋ ದೂರ ಪೋಪುನು ಪಣಂದುಲ್ಲೆರು. ಎಸ್ ಎ ಪಣಂದುಲ್ಲೆರು ಎಸ್ ಪಿ ಸಿಸ್ಟರ್ ಅಂದೆ 28 ಲೈಕ್ ತೋಜೊಂದಿಜ್ಜಿ ಮೂಲು 15 ಲೈಕ್ ತೋಜೊಂದುಂಡು ಏನ ಮರೆ ಹಾರ್ಟ್ ಕಳಪಡೊಂದುಲ್ಲೆರು. ಥ್ಯಾಂಕ್ ಯು ಸೋ ಮಚ್. ಅನ್ವಿ ಪಂದು ನಮ್ಮ ಜೀತಣ್ಣೆ ತೆಲ್ತೊಂದುಲ್ಲೆರು. ನಾಳೆ ಪಿದೆ ಪಾಡ್ದೇರು ಅಂಚನೆ. ಜಾನು ಸಿಸ್ಟರ್ ತೆಲ್ತೊಂದುಲ್ಲೆರು ಎಂಕು ಸಾಂಗ್ ಬರ್ಪುಜಿ ಮಾರೆ ಹಾಡೆಲ್ಲ ಒಟ್ರಾಶ್ ಪಣ್ಪುನ್ ಬೊಕದಾದ ಹಾರ್ಟ್ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯಣ್ಣೆ 128 ಪಣಂದುಲ್ಲೆರು. ಈ ಜನ ದಾದ ಪನ್ಪುಣ ಎಂಕ್ ಅರ್ಥ ಅಪ್ಪುಜಿ. ಓ ಉದಯಣ್ಣ ಎಂತ ಹೇಳ್ತಿದ್ದೀರಿ ಸರಿಯಾಗಿ ಹೇಳಿ ದಯವಿಟ್ಟು, ನನಗೆ ಅರ್ಥ ಆಗೋದು ಸ್ವಲ್ಪ ಲೇಟ್ ಯಾಕಂದರೆ ನಾನು ಟ್ಯೂಬ್ ಲೈಟು.
ಜಾನು ಅಂತ ಹೇಳಿ 4 ರೋಸ್ನ ಕೊಡ್ತಾ ಇದ್ದಾರೆ. 4 ಜನ ಲೈವಲ್ಲಿ ಇದ್ದೀರಿ, ಬೇಗ ಬೇಗ ಮೆಸೇಜ್ನ ಮಾಡಿ. ಸ್ವಲ್ಪ ಹೊತ್ತು ನನ್ನ ಲೈವ್ ಇದೆ, ಬೇಗ ಬೇಗ ಮೆಸೇಜ್ನ ಮಾಡಿ, ಹಾಗೆ ನನ್ನ ಜೊತೆ ಮಾತಾಡಿ. ಜಾನು ಅವ್ರು ಹೇಳ್ತಿದ್ರೆ JRN ಅಂತ 5 ರೋಸ್ನ ಕೊಡ್ತಾ ಇದ್ದಾರೆ. 228 ಅಂತ ನಮ್ಮ ಉದಯಣ್ಣ ಹೇಳ್ತಿದ್ದಾರೆ. ಎಂತ ವಿಷಯ ಅರ್ಥ ಆಗ್ತಿಲ್ಲ ಉದಯಣ್ಣ, ನಿಮ್ಮ ವಿಷಯ ಏನು? 220 28 ಇದ್ದು ಸಾರಿ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ. 228 ಆತ್ ಜಿ. ಖುಷಿ ಅವರು ಹೇಳ್ತಿದ್ದಾರೆ ಉದಯ್ ಪೂಜಾರಿ ಅವರೇ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಬರ್ತಾರೆ ಉದಯಣ್ಣ, ಪ್ಲೀಸ್ ಅರೆಗೊಂಜಿ ಗಿಫ್ಟ್ ಕೊರೋಡ್ಗೆ. ಜೇರನ್ ಪಣ್ಣದಿಲ್ಲ ಯಾನ್ ಸೆಂಡ್ ಮಲ್ತಿನೇಟ್ ಪಂಡೇರ್ ಇಜ್ಜಿಂಡ ಓಲ್ ಪನ್ಪರ್ ಅಂದ್ ಮಾರೆ ಅಂದ್ ಇಜ್ಜಿನಲ್ಲ ಅಂದ್ ಅವು ಮೊರನಂಜಿ ಏನ ಸಾಂಗ್ ಇತ್ತು ಮರಿ ಇಂಕ ಅವು ಸಾಂಗ್ಲ ನೆನಪುತ್ತು ಸತ್ಯಲ ಯಾನೇನ ಪನುತ್ತೆ ಮಾಯಾವಿದ ಸಾಂಗ್ ಬರೀಲೆ ಜೀತಣ್ಣ ಪ್ಲೀಸ್. ಅವು ಮಾಯಾವಿದ ಒಂಜಿ ಸಾಂಗ್ ಬರ್ತನತೆ ಪೊಸತ್ ಅವು ಬರೀಲೆಗೆ. ಅವು ಒಂಜಿ ಸಾಂಗ್ ಉಂಡತೆ ಮಾಯಾವಿದ. ಪ್ಲೀಸ್ ಒಂಚ ಅವು ಸಾಂಗ್ ಬರಲಿ. ಅತ್ತ ನಿಖಲ್ ಪಾತ್ರನುಲ್ಲರ ಅತ್ತ ಎಂಕ್ ನಿಖಲ ಮೆಸೇಜ್ ಅರ್ಪಿಸಿ ಎಂಕ್ ಒಂಜಲ ಅರ್ಥ ಆಪುಜಿ ಮರೆ ಕರ್ಮ ಎಂತ ಅವಸ್ಥೆ ಗೊತ್ತಿಲ್ಲ. ಅಂದ್ ಜೀತಣ್ಣಗೆ ಸೆಂಡ್ ಮಲ್ತಿನೇಟ್ ಪನ್ನಿಯನ್ ಮಾತಾಡಿ ಜನರೇ ಮಾತಾಡಿ, ಇಲ್ಲಾಂದ್ರೆ ನಾನು ಕೂಗ್ತೇನೆ ಈಗ. ಯಾರದು ಹೈಡಲ್ಲಿ ನಿಂತ್ಕೊಂಡು ನೋಡುದು ಗೊತ್ತಾಗ್ತಾ ಇಲ್ಲ. ಮೆಸೇಜ್ ಮಾಡಿ, ಬೇಗ ಮೆಸೇಜ್ ಮಾಡಿ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ ಯಾರು ನನಗೆ ನಿಟ್ಟು ಮೆಸೇಜ್ ಬರ್ಪಜಿ ಮಾರೆ ಯಾನ್ ಎಂಡ್ ಮಲ್ಪೆ ಲೈವ್ ಒಂದು ಸತ್ಯ. ಎಂತ ಅವಸ್ಥೆ ಮಾರೆ. ಎಂಡ್ ಮಾಡ್ತೇನೆ ಆಯ್ತಾ, ನಾನು ಎಂಡ್ ಮಾಡ್ತಿದ್ದೇನೆ ಲೈವನ್ನು. ಅಂಡ್ ದೆನ್ ಟೇಕ್ ಕೇರ್, ಬಾಯ್ ಟೇಕ್ ಕೇರ್. ಎಲ್ಲರಿಗೂ ಕೂಡ ಬಾಯ್ ಆಯ್ತಾ. ಇದು ಎಂತದ ಮೆಸೇಜ್ ಬರ್ತಾ ಇಲ್ಲ, ಎಂತದ ಸ್ಟ್ರೆಕ್ ಆಗಿದೆ.